ಸರ್ವಭಕ್ತ ಮಂಗಳ ಮೂರುತಿ ಪಾಹಿ ಗಜಾನನ ಮಂಗಳ ಮೂರುತಿ ಪಾಹಿ ಗಜಾನನ ಗೌರಿ ಪ್ರಿಯಾನಂದನ ಗಜಾನನ ಗೌರಿ ಪ್ರಿಯಾನಂದನ ಗಜಾನನ ಗೌರಿ ಪ್ರಿಯಾನಂದನ ಧೈರ್ಯದ ನೊಂದವನೆ ಮಲ್ತದ ಬಳಭಾಗೋಡು ಉಪಹಾರದ ಜಿ ಸಭಾಂಗರನಿಕಲು ಆಸೀನರಾವುಡು ಪಂದಕೇನೊಂದಿಲ್ಲ ಯಾತ್ರೆದ ಚಾಲನದ ಕಾರ್ಯಕ್ರಮಗೂ ಬೈದಿನಂಚಿನ ಮಾತ ಗಣ್ಯರನ ಬಂಟರಯಾನೆ ನಾಡವರ ಮಾತೃ ಸಂಘದ ಉಪಾಧ್ಯಕ್ಷರಾಯಿ ನಂಚಿನ ಕಾವು ಹೇಮನಾಥ್ ಶೆಟ್ರ್ ವಿನಾಯಕ ಶ್ರೀ ಮಹಾಗಣಪತಿಗೆ ಕರಿನ 16 ಗಣೇಶೋತ್ಸವ ಈ ಸಿದ್ಧಿವಿನಾಯಕ ಪ್ರತಿಷ್ಠಾನದ್ದು ಆ ಒಂದಿಪ್ಪಿನ ವಿಚಾರ ನಂಗೆ ಮಾತ ಗೊತ್ತಿತ್ತು ಲೆಕ್ಕನೆ ಈ ವರ್ಷದ ಮೂಜಿ ದಿನದ ಅದ್ಧೂರಿ ಆಯಿನ ಗಣೇಶೋತ್ಸವದ ಅಕೇರಿದ ಶೋಭಾಯಾತ್ರೆದ ಈ ಒಂದು ಕಾರ್ಯಕ್ರಮಡು ನಮ್ಮ ಮಾತ ಸೇರ್ನಂಚಿನ ಎಡ್ಡೆ ಪೊರ್ತುಡು ಈ ಒಂಜಿ ಸಮಾರೋಪ ಸಮಾರಂಭದಲ್ಲ ಪನೊಳಿ ಶೋಭಾಯಾತ್ರೆದ ಉದ್ಘಾಟನೆಯೆಲ್ಲ ನೆನೆತೊಂದು ಈ ಮಾತ ಕಾರ್ಯಕ್ರಮದ ಗೌರವ ಅಧ್ಯಕ್ಷರಾದ ಈ ಪ್ರತಿಷ್ಠಾನದ ಮ್ಯಾನೇಜಿಂಗ್ ಟ್ರಸ್ಟಿಯಾದ ಬಂಟರ ಯಾನೆ ನಾಡವರ ಮಾತೃ ಸಂಘದ ಅಧ್ಯಕ್ಷರಾದ ಈ ಜಿಲ್ಲೆದ ಇಡೀ ಬಂಟ ಸಮಾಜದ ಒಂದು ಪೆರ್ಮೆದ ಬಂಟೆಯಾಯಿ ನಂಚಿನ ಇನ್ನಿತ ಕಾರ್ಯಕ್ರಮದ ಅಧ್ಯಕ್ಷರಲ್ಲ ದಿಪ್ಪುನಂಚಿನ ಶ್ರೀ ಅಜಿತ್ ಕುಮಾರ್ ರೈ ಮಾಲ್ಯಾಡಿ ಮೇರೆಗೆ ಸಿದ್ಧಿವಿನಾಯಕ ಟ್ರಸ್ಟ್ದ ವತಿಯಿಂದ ವಿಶೇಷವಾಯಿನ ಸ್ವಾಗತವನ್ನು ಕೋರೊಂದುಳ್ಳೆ ಅಂಚನೆ ಇನ್ನಿತ ಶೋಭಾಯಾತ್ರೆದ ಚಾಲನೆ ಇಂದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಡೆ ಒಂದು ವಿಶೇಷವಾಯಿನ ಶೋಭಾಯಾತ್ರೆ ನಮ್ಮ ಕುಡ್ಲದ ಸಿದ್ಧಿವಿನಾಯಕ ಟ್ರಸ್ಟ್ ಅಪನಂಚಿನ ಗಣೇಶೋತ್ಸವದ ಒಂದು ವಿಶೇಷತೆ ಬೇತೆ ಬೇತೆ ಭಾಗಡು ನಮ್ಮ ಬೇತೆ ಬೇತೆ ರೀತಿದ ಶೋಭಾಯಾತ್ರೆಯನ್ನು ತೂಪ ವಿಶೇಷವಾದ ಟ್ಯಾಬ್ಲೋ ಸಮೇತ ಅಲ್ಲಿ ಇಪ್ಪುನ ನಮ್ಮ ಗಮನಿಸಾಪ ಅಂದ ಇಡೀ ನಿತ್ಯ ಪಣ್ಲೆಕ್ಕನೆ ಒಂದು ಭಜನೆದ ಮೂಲಕ ಅನೇಕ ಭಜನಾ ತಂಡದ ಮೂಲಕ ಮುಲ್ಪದ ಗಣಪತಿನ ಒಂದು ವಿಸರ್ಜನೆಗೆ ಶೋಭಾಯಾತ್ರೆಗೆ ಬರೀ ಮಲ್ಲ ಮಟ್ಟದ ಚಾಲನೆ ಕೊರ್ಪುನಂಚಿನ ಯೋಜನೆಯಲ್ಲಿ ನಮ್ಮ ಸಿದ್ಧಿವಿನಾಯಕ ಟ್ರಸ್ಟ್ದ ಆ ನಿಟ್ಟದ ಕರಿನ ಈತು ವರ್ಷಲ ಭಾರಿ ಪೊರ್ಲುಡು ಈ ಒಂದು ಶೋಭಾಯಾತ್ರೆ ನಡೆತದು ಇಡೀ ಕುಡ್ಲದ ಪೇಟೆದ ಮಾತ ಭಗವತ್ ಭಕ್ತರೆಲ್ಲ ಒಂದು ಬಾರಿ ಬಂಟ ಸಮಾಜದಗಳನ್ನ ಆ ಒಂಜಿ ಸಿದ್ಧಿವಿನಾಯಕ ಟ್ರಸ್ಟ್ದ ಆ ಗಣೇಶೋತ್ಸವ ಅಂದು ಪನ್ನಂಡ ಅವು ಪುದರ್ಪೋದನ್ ಆ ನಿಟ್ಟಡು ಈ ವರ್ಷಲ ಐಕೆ ಒಂದು ರೀತಿದ ಚಾಲನೆ ಕೊರಿಯರ ಆ ಒಂಜಿ ತಂಡಲೆಗೆ ಪೂರ ಒಂಜಿ ಸ್ಫೂರ್ತಿ ಕೊರ್ದು ಗಣೇಶೋತ್ಸವದ ಗಣೇಶ ದೇವರನ್ನ ಒಂದು ವಿಸರ್ಜನೆ ಆಯರ ಚಾಲನೆ ಕೊರಿಯದ ಬತ್ತನಾರು ನಮ್ಮ ಈ ಲೋಕಸಭಾ ಕ್ಷೇತ್ರಡು 15 ವರ್ಷದ ಕಾಲ ಒಂಜಿ ಬಂಟೆಯಾದ ಲೋಕಸಭೆಟು ಈ ಕ್ಷೇತ್ರನು ಪ್ರತಿನಿಧಿಸಾದ ಅಂಚನೆ ಅರಿಪ್ಪನಂಚಿನ ಪಕ್ಷ ಭಾರತೀಯ ರಾಷ್ಟ್ರೀಯ ಬಿಜೆಪಿ ಪಕ್ಷದ ರಾಜ್ಯ ಅಧ್ಯಕ್ಷರಾದ ಈ ಜಿಲ್ಲೆದ ಬಂಟೆಂದ ಪಣೆರ ಇಡೀ ಬಂಟ ಸಮಾಜಗೂ ಪೆರ್ಮೆನ ಕನತ್ತಿನಂಚಿನಾರು ನಳಿನ್ ಕುಮಾರ್ ಕಟೀಲ್ರು ಅಂಚಾದ ಆರೆನ ಮೂಲಕ ಈ ವರ್ಷದ ಒಂಜಿ ಗಣೇಶೋತ್ಸವದ ಈ ಶೋಭಾಯಾತ್ರೆಗೆ ಚಾಲನೆ ಕೊರಡು ಪಂಪನವು ಅವು ದೈವ ಇಚ್ಛೆ ಐಕೆ ಪೂರಕವಾದ ನಮ್ಮ ಮಾತೆರ್ಲ ಅರೆನ ಕೇನೊನ್ನ ಹೊತ್ತಿಗೂ ವಾರಿ ಸಂತೋಷಡು ಒತ್ತದು ಇನ್ನಿತ ಕಾರ್ಯಕ್ರಮಡು ಆರು ಉಪಸ್ಥಿತರುಳ್ಳೆರು ಈ ಶೋಭಾಯಾತ್ರೆಗೆ ಚಾಲನೆ ಕೊರಿಯರುಳ್ಳೆರು ಅರೆನ ಸಿದ್ಧಿವಿನಾಯಕ ಟ್ರಸ್ಟ್ದ ವತಿಯಿಂದ ಪ್ರೀತಿಪೂರ್ವಕವಾದ ಸ್ವಾಗತ ಬರೀ ಅತಿಥಿ ಮಾತೆರೆಗಳ ಪರಿಚಯ ಇತ್ತನಾರು ಮಿಥುನ್ ರೈಕ್ಲ್ ಜವಣೆ ಬಂಟ ಸಮಾಜದ ಒಂದು ಪೆರ್ಮೆದ ಬಂಟೆಂದು ಕುಡೋರಿಯನ್ನು ಪನೊಂದು ನಿತ್ತಂಡ ಈ ಜಿಲ್ಲೆಡು ಮಿಥುನ್ ರೈನ ಖಂಡಿತವಾದ ಪನುಲಿ ಪನ್ಪುನ ವಿಚಾರಲ್ಲ ಪನ್ನೊಂದು ಅವೇತೋ ಕಾರ್ಯಕ್ರಮ ಕೇವಲ ಒಂದು ರಾಜಕೀಯ ಮಾತ್ರ ಅತ್ತೆ ಧಾರ್ಮಿಕವಾದತ್ತೆ ಸಾಮಾಜಿಕವಾದತ್ತೆ ಮಾತ ಕ್ಷೇತ್ರಡ್ಲ ಒಂದು ಎಲ್ಲಿಯ ಪ್ರಾಯೋಡೆ ಮಲ್ಲ ಪುದರ್ ದೆತ್ತನಾರು ಮಿಥುನ್ ರೈಕ್ಲ್ ಇನಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಲ ಆದ ಕೆಲಸ ಮಲ್ಪನೊಟ್ಟಿಗೆ
ಕುಡ್ಲಡ್ ಮಲ್ಲ ಮಟ್ಟದ ಒಂಜಿ ಪಿಲಿವೇಶನ್ ತೋಡುಂದಾಂಡ ಅವು ಅಪಗ ನೆನಪಾಪುನ ಮಿಥುನ್ ರೈಕ್ಲೇನು ಅಂಚಿನಾರು ಅವತ್ತಂದೆ ವಿಶೇಷವಾದ ಕೊರೋನಾದ ಆ ಒಂಜಿ ಕೋವಿಡ್ದ ಸಮಯಡು ಈ ಗಣೇಶೋತ್ಸವ ನಡೆಪೆರ ಒಂತೆ ಸಮಸ್ಯೆಲ ಆ ಒಂದು ఇప్పుడు ಅಂಚಿನ ವಿಚಾರ ನಂಗೆ ಮಾತೆಲ್ಲ ಗೊತ್ತುಂಡು ಐದು ಬುಕ್ ಕುಡ ಚಾಲನೆ ಆವಡು ನಾಂಡ ಈ ಒಂಜಿ ಸಿದ್ಧಿ ವಿನಾಯಕ ಟ್ರಸ್ಟ್ ದ ಪಿರಾವು ಒಂಜಿ ಮಲ್ಲ ಶಕ್ತಿ ಅದು ಉಂಟದು ಕುಡವರ ಅವೇ ವಿಜೃಂಭಣೆದ ಗಣೇಶೋತ್ಸವ ಆವಡು ಪಂಪುನಂಚಿನ ಯೋಚನೆಗೆ ಮಲ್ಲ ಶಕ್ತಿ ಅದು ಉಂಟದು ಐಗೆ ಪೂರಕವಾದ ಸ್ಪಂದನೆ ಮಲ್ತನಾರು ಮಿಥುನ್ ರೈಕ್ಲೆ ಆರು ಇನಿ ಈ ಭಜನಾ ತಂಡದ ಒಂಜಿ ಚಾಲನೆಯನ್ನು ಕೊರಿಯರುಳ್ಳೆರು ಆರೇನು ಅತ್ಯಂತ ಪ್ರೀತಿಪೂರ್ವಕವಾದ ಯಾನು ಸ್ವಾಗತ ಮಲ್ತೊಂದುಳ್ಳೆ ಅಂಚನೆ ಇನಿತ ಉಪಸ್ಥಿತರಿಪ್ಪುನಾರು ಅರುಣೋದಯ ರೈಕ್ಲು ಬೆಲಿಯೂರು ಗೊತ್ತು ಮೇರೆ ಅಧ್ಯಕ್ಷರು ಸುಮತಿ ಎಜುಕೇಷನ್ ಟ್ರಸ್ಟ್ ಠಾಣೆ ಬಾರಿ ದೂರದ್ದು ಮುಂಬೈದು ಬತ್ತನಾರು ಅರ್ಲ ಈ ಒಂದು ಕಾರ್ಯಕ್ರಮಗೂ ಇವ್ರನ್ನ ಉಪಸ್ಥಿತಿ ಬೋರ್ಡು ಇವರೇನು ಇಂಕ ಬಾರಿ ಪ್ರೀತಿಪೂರ್ವಕವಾದ ಲೆಪ್ಪುಡು ಬಂದಾಗ ಸಮಯಕ್ಕೆ ಸರಿಯಾದ ಬತ್ತದೇರು ನಮ್ಮ ಈ ಕಾರ್ಯಕ್ರಮದ ಪೊರ್ಲು ನಾರ ತೂದು ನಾ ರಡ್ಡು ಪಾತಿರರು ಉಳ್ಳೇರು ಆರೇನು ಅತ್ಯಂತ ಪ್ರೀತಿಪೂರ್ವಕವಾದ ಸಿದ್ಧಿ ವಿನಾಯಕ ಟ್ರಸ್ಟ್ದ ಪರವಾದ ಯಾನು ಸ್ವಾಗತ ಕೋರೊಂದುಳ್ಳೆ ಪ್ರತಿ ವರ್ಷಲ ವಿಶೇಷವಾಯಿನ ಸಾಧಕರನ್ನು ಸನ್ಮಾನ ಮಲ್ಪುನವು ಸಿದ್ಧಿ ವಿನಾಯಕ ಟ್ರಸ್ಟ್ದ ಒಂದು ವಿಶೇಷ ಕಾರ್ಯಕ್ರಮ ಸಮಾಜೋಡು ತಂಡ ನಮ್ಮ ಸಮಾಜ ಇಪ್ಪು ಓವೇ ಸಮಾಜೋಡು ಇತ್ತಂಡಲ್ಲ ಅಕ್ಲಿಗೆ ವಿಶೇಷವಾಯಿನ ಆಗ್ಲಿನ ಸಾಧನೆಯನ್ನು ಗುರುತಿಸಾದ ದೇವರನ್ನ ಪ್ರಸಾದ ಕೊರ್ಪುನವು ಮುಲ್ಪದ ಒಂದು ಕ್ರಮ ಅದು ಐಟು ಎಷ್ಟೋ ಜನ ಸಂತೋಷ ಪಡೆಯನೆಲ್ಲ ಈ ಒಂದು ಸಂದರ್ಭದ ನೆನಪು ಮಲ್ತೊಂದು ಇನಿತ ದಿನ ಅಂಚಿನ ಪ್ರಮುಖ ಒಂದು ಸನ್ಮಾನಗೂ ಭಾಜನೆ ರಾಪನಾರು ಜಯರಾಮ್ ಶಾಂತೇರು ಬಂಟ ಸಮಾಜಡು ತನ್ನನ್ನು ಭಾರಿ ತೊಡಗಿಸ ಉಣ್ಣಾರು ಅವತ್ತಂದೆ ಈ ಸಮಾಜದ ಮಿತ್ತು ಅಪಾರವಾಯಿನ ಒಂದು ಪ್ರೀತಿ ವಿಶ್ವಾಸ ದೀನಾರು ಈ ಸಮಾಜಗೂ ಬೋಡಾದ ಮಸ್ತ್ ಕೆಲಸ ಮಲ್ತನಾರು ನಮ್ಮ ತಾಲೂಕು ಕುಡ್ಲ ಬಂಟರ ಯಾನೆ ನಾಡವರ ಸಮಿತಿದ ಸಂಚಾಲಕರಾದ ಕೆಲಸ ಮಲ್ತನಾರು ಇತ್ತೆ ತನ್ನ ಒಂಚೂರು ಆರೋಗ್ಯದ ಸಮಸ್ಯೆ ಇತ್ತಂಡಲ್ಲ ಸಮಾಜ ಅಂದ ಬಂದಂಡ ಆ ಪ್ರೀತಿ ವಿಶ್ವಾಸ ಇತ್ತನಂಚಿನಾರು ಜಯರಾಮ್ ಶಾಂತೇರು ಅರ್ಲ ಇನಿ ಈ ಒಂದು ಕಾರ್ಯಕ್ರಮಡು ಸನ್ಮಾನ ಪಡೆಯರುಳ್ಳೇರು ಅದನ್ನು ಅತ್ಯಂತ ಪ್ರೀತಿಪೂರ್ವಕವಾದ ಯಾನು ಸ್ವಾಗತ ಮಲ್ತೊಂದುಳ್ಳೆ ನಾನೋರಿ ಅತಿಥಿಲು ಸಮಯಗೂ ಬಾರಿ ಪುರ್ತುಡು ಸ್ವಾಗತ ಆನಗನೆ ಬತ್ತನವು ಬಾರಿ ಸಂತೋಷದ ವಿಚಾರ ಅದನ್ನು ಜಿಂಜಯ್ಯನ ಪರಿಚಯ ಕುಡ್ಲಾಡು ಮಲ್ತನ ತಪ್ಪವು ಆನಲ್ಲ ಪನೋಡಾಯಿನವು ಎನ್ನ ಕರ್ತವ್ಯ ಅನ್ನು ಪನೊಂದು ಈ ಕ್ಷೇತ್ರದ ಒಂದು ವಿಧಾನಸಭಾ ಸದಸ್ಯರಾದ ನಮ್ಮ ಸಮಾಜದ ಮಿತ್ತು ಸಿದ್ಧಿ ವಿನಾಯಕ ಟ್ರಸ್ಟ್ದ ಮಿತ್ತು ಮಲ್ಲ ಅಭಿಮಾನ ದೀನಾರು ಪ್ರತಿ ವರ್ಷಲ ಅರ್ನ ಶಾಸಕರಾಯಿ ಬುಕ್ಕ ಅಂತೂ ಐಕೆ ದುಂಬಲ ಈ ಒಂದು ಗಣೇಶೋತ್ಸವ ಬತ್ತದು ದೇವರನ್ನ ಪ್ರಸಾದ ಸ್ವೀಕಾರ ಮಲ್ತದು ಈ ಒಂದು ಗಣೇಶೋತ್ಸವದ ಬಗ್ಗೆ ಬಾರಿ ಅಭಿಮಾನದ ಪಾತೇರ್ನಾರು ವೇದವಾಸ್ ಕಾಮತೇರು ಆರು ಶಾಸಕರ್ಲಾಂದು ಆರೆಲ್ಲ ಅತ್ಯಂತ ಪ್ರೀತಿಪೂರ್ವಕವಾದ ಯಾನು ಸ್ವಾಗತ ಮಲ್ತೊಂದುಳ್ಳೆ ಅಂಚನೆ ಇನಿತ ಕಾರ್ಯಕ್ರಮಡು ಒಂದು 2-3 ಜನಕ್ಕೆ ಏನು ಇತ್ಯಾದಿ ಪಣ್ಣ ಲೆಕ್ಕ ಜಯರಾಮ್ ಶಾಂತೇರ್ ಲೆಕ್ಕನೆ ಒಂದು ಸನ್ಮಾನ ಮಲ್ಪೆರ ಸನ್ಮಾನನು ಮಲ್ಪೊಡು ಅನ್ಪುನ ತೀರ್ಮಾನ ಈ ಸಮಿತಿ ಮಲ್ತಿನ ಪ್ರಕಾರಡು ಒಂದು 3 ಜನ ಮಲ್ಲ ಮಟ್ಟದ ರಾಷ್ಟ್ರೀಯ ಮಟ್ಟದ ಸಾಧನೆ ಮಲ್ತನ ಸುಶಾಂತ್ ಶೆಟ್ಟಿ ರಾಷ್ಟ್ರೀಯ ಕಬಡ್ಡಿ ಪಟು ನಂಗೆ ಬಾರಿ ಹೆಮ್ಮೆ ಆಪನು ಕಬಡ್ಡಿ ಇಟ್ಲ ರಾಷ್ಟ್ರೀಯ ಮಟ್ಟೋಡ್ಲ ಒಂದು ಬಂಟೆ ನಮ್ಮ ಈ ಕುಡ್ಲದ ಬಂಟೆ ಉಳ್ಳೆಂದು ಪನ್ನಂಡ ಐಕೆ ನಮಕ್ಕ ಮಾತೆರೆಗಳ ಖುಷಿ ಪಡೆಪು ಅಂಚಿನ ವಿಚಾರ ಅಂಚಿನ ಸುಶಾಂತ್ ಶೆಟ್ಟಿನ ಈ ಒಂದು ಸಂದರ್ಭಡು ಸನ್ಮಾನ ಮಲ್ಪೆರಂಡು ಆ ಸುಶಾಂತ್ ಶೆಟ್ಟಿನ ಏನು ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತೊಂದುಳ್ಳೆ ಆತ್ಮೀಯ ಜೆ ಅಡಪ್ಪ ರಾಷ್ಟ್ರೀಯ ಹಾಕಿ ಕ್ರೀಡಾಳು ಎತ್ತು ಹೆಮ್ಮೆ ಆಪನು ರಾಷ್ಟ್ರೀಯ ಮಟ್ಟದ ಒಂದು ಹಾಕಿಡ್ಲ ನಮ್ಮ ಬಂಟೆ ಅದು ಈ ಮುಲ್ಪದ ಕುಡ್ಲನ್ನು ಪ್ರತಿನಿಧಿಸವನ ನಮ್ಮ ಸಮಾಜಕ್ಕೆ ಒಂದು ಕೀರ್ತಿ ಕೊಂಡ್ರು ನಂಚಿನ ಕೆಲಸ ಮಲ್ತನಂಚಿನ ಆತ್ಮೀಯ ಜೆ ಅಡಪ ಈ ಮೆರೆಗಳ ಏನು ಅತ್ಯಂತ ಪ್ರೀತಿಪೂರ್ವಕವಾಯಿನ ಸ್ವಾಗತವನ್ನು ಕೋರೊಂದುಳ್ಳೆ ಅಂಚನೆ ಕೂಡ ಒಂದು ಬಾಲೆ ಬಾರಿ ಪೆರ್ಮೆ ಆಪುಂಡು ನಂಗೆ ಇಡೀ ಸಮಾಜೋಗತ್ತೆ ಇಡೀ ಮಾತೆರೆಗಳ ಪೆರ್ಮೆನೆ ಬಾರಿ ಎಲ್ಲಿಯ ಪ್ರಾಯೋಡ್ಲೆ ಬೈಕ್ ಮೋಟೋ ಕ್ರಾಸ್ಡ್ ಮಲ್ಲ ಒಂದು ಆವಾಹನೆ ನಮ್ಮ ಉದಯವಾಣಿದ ಪುರ ತೋಂಡ ಆ ಒಂದು ಮಲ್ಲ ವಿಶೇಷವಾದ ಎಲ್ಲಿಯ ಪ್ರಾಯದ 6 ವರ್ಷದ ಬಾಲಕ್ಕೆ ಸುರಾಗ್ಯ ಶಿಷ್ಯ ರೈ ಮಲ್ಲ ಸಾಧನೆ ಮಲ್ತು ನಾವು ನಿಜವಾದ ಲೈಸೆನ್ಸ್ ಇಜ್ಜಿಂದಲ್ಲ
ಲೈಸೆನ್ಸ್ನ ಬರಿಕದಿರ್ದು ಆಜಿ ವರ್ಷಡು ಆ ಸಾಧನೆ ಮಲ್ತನಂಚಿನ ಉಡುಗೆ ಸುರಾಗ್ ರೈ ಆ ಸುರಾಗ್ ರೈ ನಿಮಿತ್ತ ದಿನಟ್ಟು ನಮ್ಮ ಸನ್ಮಾನ ಮಲ್ಪೆರಂಡು ಅಕ್ಲೆಗಳ ಬಾಲೆಗಳ ಯಾನ್ ಪ್ರೀತಿದ ಸ್ವಾಗತವನ್ನು ಕೋರೊಂದಿಲ್ಲ ಅಂಚನೆ ಇನ್ನಿತ ಕಾರ್ಯಕ್ರಮಡು ವಿಶೇಷವಾದ ನಮ್ಮ ಪ್ರತಿ ವರ್ಷಲ ಇಡೀ ಬಂಟರ ಯಾನೆ ನಾಡವರ ಮಾತೃ ಸಂಘದ ಉಡುಪಿ ದಕ್ಷಿಣ ಕನ್ನಡ ಕಾಸರಗೋಡು ಜಿಲ್ಲೆದ ನಮ್ಮ ಸಮಾಜದ ಬೇತೆ ಬೇತೆ ಬಂಟ ಸಂಘದ ಅಧ್ಯಕ್ಷರನ್ನೆಗಳೇನು ಮಾತಲ್ಲಿಪ್ಪನಂಚನೆ ಈ ವರ್ಷ ಅಂತೂ ಈಕೆ ಬುಕ್ಕಲ ಹೆಚ್ಚಿಗೆ ಒತ್ತು ಕೊಡ್ದು ಇಡೀ ಜಿಲ್ಲೆದ ಉಡುಪಿ ವಿಭಾಗದ ಹೆಚ್ಚಿಗೆದ ಕುಡ್ಲದ ಸಹಿತ ಬಂಟ ಸಮಾಜದ ಅಧ್ಯಕ್ಷರನ್ನೆಗಳೇನು ವಿಶೇಷವಾದ ಈ ಕಾರ್ಯಕ್ರಮಗೂ ಲೆತ್ತಿದಿತ್ತ ಅಂಚನೆ ಕೋಡೆದ ಮುರಣಿದ ಕಾರ್ಯಕ್ರಮಗಳ ಮಾತ ಉಪಸ್ಥಿತರಿದ್ದದು ಇತ್ತದ ಇನ್ನಿತ ಕಾರ್ಯಕ್ರಮಗಳ ವಿಶೇಷವಾದ ಉಳ್ಳೇರು ಅಶೋಕ್ ಶೆಟ್ರು ಅಧ್ಯಕ್ಷರು ಬಂಟ್ರ ಸಂಘ ಮುಲ್ಕಿ ಮೇರಿನ ಅತ್ಯಂತ ಪ್ರೀತಿಪೂರ್ವಕವಾದ ಯಾನು ಸ್ವಾಗತ ಮಲ್ತೊಂದಿಲ್ಲ ಅಂಚನೆ ಕುಡವರಿ ರತ್ನಾಕರ ಶೆಟ್ರು ಅಧ್ಯಕ್ಷರು ಬಂಟ್ರ ಸಂಘ ಎಕ್ಕಾರು ಮೇರೆ ಏಪಲ ಈಗ ನಮ್ಮ ಬಂಟ ಸಮಾಜದೊಟ್ಟಿಗೂ ಭಾರಿ ನಿಕಟವಾದ ಇತ್ತದು ಈ ಪ್ರತಿ ವರ್ಷಲ ಈ ಗಣೇಶೋತ್ಸವದೊಟ್ಟುದು ಮಸ್ತ್ ಸೇವೆ ಮಲ್ಪುನಾರು ಎಕ್ಕಾರು ರತ್ನಾಕರ ಶೆಟ್ರು ಅವರೆಲ್ಲ ಅತ್ಯಂತ ಪ್ರೀತಿಪೂರ್ವಕವಾದ ಯಾನು ಸ್ವಾಗತ ಮಲ್ತೊಂದಿಲ್ಲ ಅಂಚನೆ ಕುಡವರಿ ಸತೀಶ್ ಶೆಟ್ರು ಅಧ್ಯಕ್ಷರು ಬಂಟ್ರ ಸಂಘ ನೀರು ಮಾರ್ಗ ಮೇರೆಲ್ಲ ಅತ್ಯಂತ ಪ್ರೀತಿಪೂರ್ವಕವಾದ ಯಾನು ಸ್ವಾಗತ ಮಲ್ತೊಂದಿಲ್ಲ ಅಂಚನೆ ಕುಡವರಿ ಮಾಬಲ್ ಚೌಟೇರು ಅಧ್ಯಕ್ಷರು ಬಂಟ್ರ ಸಂಘ ಕೊಟ್ಟಾರ ಕೊಡಿಕಲ್ ಮೇರೆಲ್ಲ ಅತ್ಯಂತ ಪ್ರೀತಿಪೂರ್ವಕವಾದ ಯಾನು ಸ್ವಾಗತ ಮಲ್ತೊಂದಿಲ್ಲ ಅಂಚನೆ ಕೋಡೆದ ದಿನ ಅತಿಥಿಯಾದ ಬರೋಡಾಯಿನಾರು ವಿಜಯ್ ಶೆಟ್ರು ಸಂಚಾಲಕರು ಕಾರ್ಕಳ ತಾಲೂಕು ನಮ್ಮ ಸಮಿತಿದ ಸಂಚಾಲಕಿಯರು ಅವತ್ತಂದೆ ಈ ವರ್ಷದ ಬೇತೆ ಬೇತೆ ಭಾಗವಡ್ದು ಮಲ್ಲ ಮಟ್ಟದ ಹಸಿರುವಾಣಿ ಪುದೆ ಬರ್ಪುನ ಸಂದರ್ಭಡು ಕಾರ್ಕಳ ತಾಲೂಕು ಹೊಡೆದಲ್ಲ ಮಲ್ಲ ಮಟ್ಟದ ಸಹಾಯ ಮಲ್ತನಾರು ವಿಜಯ್ ಶೆಟ್ರು ಅಂಚಾದ ಅರೇನು ಕೂಡ ಹೆಚ್ಚಿಗೆ ಅದು ಯಾನು ಸ್ವಾಗತ ಮಲ್ತೊಂದು ಅವತ್ತಂದೆ ಇನಿ ಈ ಒಂದು ಸಮಿತಿ ದಿಪ್ಪುನಂಚಿನ ಪ್ರತಿಷ್ಠಾನದ ಪದಾಧಿಕಾರಿಗಳು ಅಂಚನೆ ಕುಡವರಿ ಜಯರಾಮ್ ಭಂಡಾರ್ಲು ಉಳ್ಳೇರು ಬೆಳ್ತಂಗಡಿದ ಭಾಗದು ಏಪಲ ನಮ್ಮ ಒಟ್ಟಿಗೆ ಸೇರುನಾರು ಇನಿಲ ಕಾರ್ಯಕ್ರಮದ ಆರ್ನ ವಿಶೇಷವಾಯಿನ ಉಪಸ್ಥಿತಿ ಉಂಡು ಅರ್ಲಂಚನೆ ಪ್ರತಿ ವರ್ಷದ ಈ ಗಣೇಶೋತ್ಸವಡು ನಿಕಟವಾದ ನಮ್ಮ ಒಟ್ಟಿಗೆ ಇತ್ತದು ಅರೆಡ್ದಾಪುನ ಸೇವೆಯನ್ನು ಮಲ್ಪನೊಟ್ಟಿಗೆ ವಿಶೇಷವಾದ ಕೆಲಸಗೂ ಚಾಲನೆ ಕೊರ್ಪುನಾರು ಜಯರಾಮ್ ಭಂಡಾರ್ಲೆ ಅರೆಲ್ಲ ಅತ್ಯಂತ ಪ್ರೀತಿಪೂರ್ವಕವಾದ ಯಾನು ಸ್ವಾಗತ ಮಲ್ತೊಂದಿಲ್ಲ ಅದೇ ರೀತಿ ಪ್ರತಿಷ್ಠಾನದ ಪದಾಧಿಕಾರಿಗಳು ಅವೇತೋ ದಿನೋರ್ದು ನಿಕ್ಕಬಾರ್ದು ಮಸ್ತ್ ಜನ ಕೆಲಸ ಮಲ್ತೊಂದಿಲ್ಲರು ಅತ್ಯಂತ ಸುಸಜ್ಜಿತವಾಯಿನ ಒಂದು ಸುವ್ಯವಸ್ಥಿತವಾಯಿನ ಶಿಸ್ತುಬದ್ಧವಾಯಿನ ಇಡೀ ಜಿಲ್ಲೆಡೆತ್ತು ರಾಜ್ಯಡೆತ್ತು ರಾಷ್ಟ್ರ ಮಟ್ಟಡೆ ಕುಡ್ಲದ ಸಿದ್ಧಿವಿನಾಯಕ ಟ್ರಸ್ಟ್ದ ಒಂದು ಗಣೇಶೋತ್ಸವ ಒಂದು ಪನ್ನದ ಐಕಾಯಿನವೇ ಒಂದು ಪುದಾರುಂಡು ಅವೇನವರ ತೂವೋಡು ಆ ಗಣಪತಿನವರ ತೂವೋಡು ಅವ್ರ ಪ್ರಸಾದ ಸ್ವೀಕಾರ ಮಲ್ಪೋಡು ಪನ್ಪನಂಚಿನ ಪ್ರತಿ ವರ್ಷಲ ಜನಕಲ್ನ ಭಾವನೆ ಇತ್ತನಂಚಿನ ಅಂಜಿ ಆ ಸೇವೆನ ಅತ್ಯಂತ ಎಡ್ಡ ರೀತಿದು ಹೂವೇ ಒಂದು ರೀತಿ ಇಡ್ಲ ಓಳ್ನ ಒಂದು ಶಿಸ್ತುಗೂ ಕೊರತೆ ಆವಂದೆ ಭಕ್ತರಿನ ಅತ್ಯಂತ ಗೌರವದ ತೂಪಿನೊಟ್ಟಿಗೂ ಇಡೀ ವ್ಯವಸ್ಥೆನ ಸಭಾ ಕಾರ್ಯಕ್ರಮದ್ದು ಸಾಂಸ್ಕೃತಿಕ ಕಾರ್ಯಕ್ರಮದ್ದು ಒಣಸುದಲ್ತು ಬತ್ತದು ಪ್ರತಿ ಒಂಜೆಲ್ಲ ಮುಲ್ಪದ ಸ್ವಯಂ ಸೇವಕರಿಂದಲ ಪನೊಲಿ ದೇವರನ್ನ ಭಕ್ತರಿಂದಲ ಪನೊಲಿ ಒಟ್ಟು ಅಕ್ಲಿಗೆ ಉದ್ದೇಶದಲ್ಲ ಮುಖ್ಯವಾದ ಆ ಸೇವೆನ ಅತ್ಯಂತ ಪ್ರಾಮಾಣಿಕವಾದ ಮಲ್ಪನಂಚಿನ ಪ್ರತಿ ವರಿಯಾಗ್ಲ ಪುದರ್ದೆತ್ತು ಪನೆರ ಸಾಧ್ಯಜಿ ಪ್ರತಿ ವರಿಯೆಲ್ಲ ಗುರುತಿಸ ಒಂದು ಆಗ್ಲೇನ ಅತ್ಯಂತ ಪ್ರೀತಿಪೂರ್ವಕವಾದ ಸಿದ್ಧಿವಿನಾಯಕ ಟ್ರಸ್ಟ್ದ ಪರವಾದ ಯಾನು ಸ್ವಾಗತ ಮಲ್ತೊಂದಿಲ್ಲ ಅಂಚನೆ ವಿಶೇಷವಾದ ಅನೇಕ ಭಜನಾ ತಂಡಗಳು ನನಾದುವಂತೆ ಭಜನಾ ತಂಡಗಳು ಸೇರಿರುಂಡು ನಮ್ಮ ತೂಪ ಏತು ಶಿಸ್ತುಬದ್ಧವಾದ ಇತ್ತನಂಚಿನ ಭಜನಾ ತಂಡಗಳು ಈ ತಂಡಲು ಸಂಪೂರ್ಣವಾದ ಗಣೇಶನ ಶೋಭಾಯಾತ್ರೆಡು ತೊಡಗಿಸ ಒಂದು ವಿಸರ್ಜನೆ ದಾಡಿಗೆ ಮುಟ್ಟಲ ಇತ್ತದ ಸೇವೆ ಕೊರ್ಪನಂಚಿನ ಬೇತೆ ಬೇತೆ ಭಾಗವಡ್ದು ಬಾರಿ ಪೊರ್ಲುಡು ಅಚ್ಚುಕಟ್ಟಾದ ಶಿಸ್ತುಬದ್ಧವಾದ ಬತ್ತನಂಚಿನ ಭಜನಾ ತಂಡದಾಗ್ಲೆಗ್ಲ ವಿಶೇಷವಾದ ಸಿದ್ಧಿವಿನಾಯಕ ಟ್ರಸ್ಟ್ದ ಪರವಾದ ಯಾನು
ಸ್ವಾಗತವನ್ನು ಕೊರೊಂದುಲ್ಲೆ ಅಂಚನೆ ಈ ಒಂಜಿ ಒಟ್ಟು ಕಾರ್ಯಕ್ರಮವು ಧಾರ್ಮಿಕ ಕೆಲಸ ಕಾರ್ಯಡು ಅತನ ಪ್ರತಿ ಒಂಜಿ ಸೇವೆಡ್ಲ ಪ್ರತ್ಯಕ್ಷವಾದ ಪರೋಕ್ಷವಾದ ಸಹಕಾರ ಮಲ್ತನಂಚಿನ ಮಾತೆರೆಲ್ಲ ಏರೆಲ್ಲ ಬುಡಂದೆ ಪ್ರತಿ ವರಿಯೆಲ್ಲ ನೆನಪುದೀದು ಈ ಒಂಜಿ ಕಾರ್ಯಕ್ರಮಡು ಈ ಅಖೇರಿದ ಶೋಭಾಯಾತ್ರದ ಈ ಸಭಾ ಕಾರ್ಯಕ್ರಮಡು ಬಂಟರಯ್ಯನೆ ನಾಡವರ ಮಾತೃ ಸಂಘ ಆಯ್ತು ಒಟ್ಟಿಗೂ ಸಿದ್ಧಿವಿನಾಯಕ ಟ್ರಸ್ಟ್ದ ವತಿಯಿಡ್ದು ಪ್ರೀತಿಪೂರ್ವಕವಾಯಿನ ಸ್ವಾಗತವನ್ನು ಬಯಸೊಂದು ಎಲ್ಲರಡ್ಡು ಪಾತೆರ್ನಂತಾವೆ. ಧನ್ಯವಾದ ಕಾವು ಹೇಮನಾಥ್ ಶೆಟ್ಟರಿಗೆ. ಕಾರ್ಯಕ್ರಮದ ತುಂಬುದ ಭಾಗ ಬೈದಿನಂಚಿನ ಮಾತ ಗೌರವಾನ್ವಿತ ಅತಿಥಿ ನಕಲಿಗೆ ಗೌರವ ಅರ್ಪಣೆ ಕುಮಾರ್ ಕಟೀಲ್ ಮೇರೆಗೆ ಉಲ್ಲಾಸ್ ಆರ್ ಶೆಟ್ಟರ್ ಬತ್ತದ ವೇದಿಕೆಗೆ ಬತ್ತದ ಶಾಲನ್ನು ಪಾಡದು ಭೂಲ್ಯನ್ನು ಕೊರದು ಈ ಕಾರ್ಯಕ್ರಮಕ್ಕೂ ಆತ್ಮೀಯವಾದ ಸ್ವಾಗತ ಮಲ್ಪಡು ಬಂದಕ್ಕೆ ಏನೊಂದಿಲ್ಲ ಕೊರದು ಗೌರವ ಅರ್ಪಣೆ ಮಲ್ಪಡು ಬಂದಕ್ಕೆ ಏನೊಂದಿಲ್ಲ. ಶ್ರೀ ಅರುಣೋದಯ ರೈ ಬಿಳಿಯೂರು ಗುತ್ತು ಮೇರೇನೆ ಪುಷ್ಪರಾಜ್ ಶೆಟ್ಟಿ ಕುಟುಂಬರು ದಯದೀದ ವೇದಿಕೆಗೆ ಬತ್ತದ ಅರೇನೆ ಗೌರವಿಸುಡು ಬಂದಕ್ಕೆ ಏನೊಂದಿಲ್ಲ. ಸ್ವೀಕರಿಸಿನಾರು ಎಂಕಲ್ನಾರೆ ಎಂಕಲ್ ನೊಟ್ಟುಗ ಕೆಲಸ ಮಾಡಿನಾರು ಶ್ರೀಯುತ ಎಂ ಜಯರಾಮ್ ಸಾಂತೇರ್ ಅರೇನ ಕೃಷ್ಣರಾಜ ಸುಲಾಯರ್ ದೈರೀದ ವೇದಿಕೆಗೆ ಬರ್ತದೆ ಅರೆ ಗೌರವನ ಪನೆಮಲ್ಪಡು ಬಂದಕ್ಕೆ ಏನೊಂದಿಲ್ಲ. ಮತ್ತು ನಮ್ಮ ಕ್ಷೇತ್ರದ ಶಾಸಕರು ದೈರೀದ ವಸಂತ ಶೆಟ್ರ್ ವೇದಿಕೆಗೆ ಬರ್ತದೆ. ಬಂಟರಯ್ಯನ ನಾಡವರ ಮಾತೃ ಸಂಘದ ಮಂಗಳೂರು ತಾಲೂಕು ಸಮಿತಿದ ಕಾರ್ಯಕಾರಿ ಸಮಿತಿಯ ಸಂಚಾಲಕರಾಯಿನ ವಸಂತ ಶೆಟ್ರ್ ಶ್ರೀಯುತ ವೇದವ್ಯಾಸ್ ಕಾಮತ್ ಮೇರೆಯನ್ನು ಗೌರವಿಸುವ ಬಂದಕ್ಕೆ ಏನೊಂದಿಲ್ಲ. ಗಡಿ ತಾಲೂಕು ದೈದೀದ್ ರಿತೀಶ್ ವೇದಿಕೆಗೆ ಬರ್ತಾರೆ ಗೌರವ ಅರ್ಪಣೆ ಮಲ್ಪಡು ಬಂದಕ್ಕೆ ಏನೊಂದಿಲ್ಲ. ಜಯರಾಮ್ ಸಾಂತರಿಗೆ ಕೃಷ್ಣರಾಜ್ ಸುಲಾಯರ್ ಶ್ರೀಯುತ ಅಶೋಕ್ ಶೆಟ್ರೇನ್ ಕಮಲಾಕ್ಷ್ ಶೆಟ್ಟಿ ಆಕಾಶ ಭವನ ಮೇರ್ ಬತ್ತದ ಮುಲ್ಕಿ ಬಂಟರ ಸಂಘದ ಅಧ್ಯಕ್ಷರಾಯಿನಂಚಿನ ಅಶೋಕ್ ಶೆಟ್ಟರಿಗೆ ಗೌರವಾರ್ಪಣೆ ಮಲ್ಪಡುವಂದಕ್ಕೆ ಏನೊಂದಿಲ್ಲ. ರತ್ನಾಕರ್ ಶೆಟ್ರನ ರವೀಂದ್ರನಾಥ್ ಶೆಟ್ಟಿ ಅವರ ಮಾತೃ ಸಂಘದ ಮಾಜಿ ಕೋಶಾಧಿಕಾರಿಯಾದ ಕೆಲಸ ಮಲ್ತಿನಂಚಿನ ಶ್ರೀಯುತ ರವೀಂದ್ರನಾಥ್ ಶೆಟ್ರ್ ಎಕ್ಕಾರು ಬಂಟರ ಸಂಘದ ಅಧ್ಯಕ್ಷರಾಯಿನಂಚಿನ ರತ್ನಾಕರ್ ಶೆಟ್ರನೆ ಗೌರವಾರ್ಪಣೆ ಮಲ್ಪಡುವಂದಕ್ಕೆ ಏನೊಂದಿಲ್ಲ. ಶ್ರೀಯುತ ಸತೀಶ್ ಶೆಟ್ಟಿ ಅಧ್ಯಕ್ಷರ ಬಂಟರ ಸಂಘ ನೀರ್ಮಾರ್ಗ ಮೇರಿನ ಸತೀಶ್ ಭಂಡಾರಿ ದೈರೀದ ವೇದಿಕೆಗೆ ಬತ್ತದ ಸತೀಶ್ ಭಂಡಾರಿಗಳ ಹಿರಿಯ ಸದಸ್ಯೆ ಆರು ವೇದಿಕೆಗೆ ಬತ್ತದ ಸತೀಶ್ ಶೆಟ್ಟಿ ನೀರ್ಮಾರ್ಗದ ಅಧ್ಯಕ್ಷರನ್ನು ಗೌರವಿಸುವ ಬಂದಕ್ಕೆ ಏನೊಂದಿಲ್ಲ. ಶ್ರೀಯುತ ಮಾಬಲ್ ಚೌಟ್ರು ಅಧ್ಯಕ್ಷರು ಕೊಟ್ಟಾರ ಕೋಡಿಕಲ್ ಬಂಟರ ಸಂಘ ಎಂಕಲ ಪ್ರಚಾರ ಸಮಿತಿಯ ಪ್ರಮುಖರಾಯಿನಂಚಿನಂತ ಜಗನ್ನಾಥ್ ಶೆಟ್ಟಿ ಬಾಳ ದೈವೀದ ವೇದಿಕೆಗೆ ಬರ್ತದೆ ಅರೆ ಗೌರವಾರ್ಪಣೆ ಮಲ್ಪಡು ಬಂದಕ್ಕೆ ಏನೊಂದಿಲ್ಲ. ಶ್ರೀಯುತ ವಿಜಯ್ ಶೆಟ್ರ್ ಸಂಚಾಲಕರು ಕಾರ್ಕಳ ಬಂಟರ ಮಾತೃ ಸಂಘ ಮೇರೆನೆ ಗೋಪಾಲ್ ಶೆಟ್ರ್ ಈ ಒಂದು ಸಭಾ ಕಾರ್ಯಕ್ರಮ ನಿರ್ವಹಣಾ ಸಮಿತಿಯ ಸಂಚಾಲಕರ ನಂತರ ಗೋಪಾಲ್ ಕೃಷ್ಣ ಶೆಟ್ಟಿ ದೈರೀದ್ ವೇದಿಕೆಗೆ ಬರ್ತದೆ ವಿಜಯ್ ಶೆಟ್ಟಿ ಕಾರ್ಕಳಗೆ ಗೌರವಾರ್ಪಣೆ ಮಲ್ಪಡು ಬಂದಕ್ಕೆ ಏನೊಂದಿಲ್ಲ. ಕ್ರಮದ ದುಂಬುದ ಭಾಗ ನಮ್ಮ ಮಾತೆರ್ಲ ಕಾತೊಂದು ಪುನಃ ಇನ್ನಿತ ದಿನದ ವಿಶೇಷ ಕಾರ್ಯಕ್ರಮದಾದ ಪನ್ನಗ ಶೋಭಾಯಾತ್ರೆ. ಈ ಶೋಭಾಯಾತ್ರೆಗೆ ಚಾಲನೆ ಕೊರ್ರೆ ಉಲ್ಲೇರೆ ನಮ್ಮ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರು, ಈ ಜಿಲ್ಲೆದ ಅನೇಕ ಧಾರ್ಮಿಕ ಕ್ಷೇತ್ರದ ಜೀರ್ಣೋದ್ಧಾರ ಬ್ರಹ್ಮಕಲಶದ ಅಧ್ಯಕ್ಷ ಸ್ಥಾನದೊಂದು ಯಶಸ್ವಿಯಾದ ಸಂಘಟನೆ ಮಲ್ತಿನಂಚಿನ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಈ ಒಂಚಿ ಶೋಭಾಯಾತ್ರೆಗೆ ಚಾಲನೆ ಕೊರಡು ಬಂದು ವಿನಂತಿನ ಮಲ್ತೊಂದಲ್ಲೇ.
ಸುಗಿತೊಂದು ಈ ಕ್ಷೇತ್ರದ ಪ್ರತಿಷ್ಠಾ ಆರಾಧ್ಯ ಗಣಪತಿ ದೇವರನ್ನ ಪಾದಕಮಲಗಳ ಪ್ರಣಾಮಗಳನ್ನು ಅರ್ಪಿಸೋದು. ಬಂಟ್ರಯಾನಿ ನಾಡವರ ಮಾತೃ ಸಂಘ, ಸಿದ್ಧಿವಿನಾಯಕ ಪ್ರತಿಷ್ಠಾನ ಮತ್ತು ಆಶ್ರಯ ನಡಪಿಂಚಿತ್ತಿನ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಮತ್ತು 11ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವದ ಈ ಧಾರ್ಮಿಕ ಸಭೆತ್ತ ಗುರುಕರ್ಮನ ವಹಿಸೊಂದಿನ ಚಿತ್ತನ ನಮ್ಮ ಮಾತ ಹಿರಿಯರು ಆದರಣೀಯರು ನಂಗೆ ಮಾರ್ಗದರ್ಶನ ಚಿತ್ತನ ಅಜಿತ್ ಕುಮಾರ್ ರೈಕ್ಲೆ ವೇದಿಕೆಯಲ್ಲಿ ಉಪಸ್ಥಿತರಿಪ್ಪು ಚಿತ್ತನ ಸನ್ಮಾನ್ಯ ಈ ಕ್ಷೇತ್ರದ ಅಭಿವೃದ್ಧಿ ಹರಿಕಾರರಾದ ಜನಪ್ರಿಯ ಶಾಸಕರ ಚಿತ್ತನ ವೇದವ್ಯಾಸ್ ಕಾಮತ್ರೆ ಆದರಣೀಯ ಮಿತ್ರ ಚಿತ್ತನ ಮಿಥುನ್ ರೈಕ್ಲೆ ವೇದಿಕೆಯಲ್ಲಿ ಪುನಂಚಿತ್ತನ ಬಂಟ್ರ ಸಂಘದ ಮಾತ ಪದಾಧಿಕಾರಲೆ ಸೇರಿದಿನ ಆಡ್ಯಗಣ್ಯ ಅತಿಥಿ ಬಂಧುಲೆ ಬಂದ್ ಸಂಘದ ಮಾತ ಅಧ್ಯಕ್ಷರನಗಳೇ ಸೇರಿದಿನ ಅಪ್ಪೆಲ್ಲ ತಗತಂಗಡಿಯಲ್ಲೇ ಬಂಧುಲೆ ನಿರಂತರ 14 ವರ್ಷೋಡು ಈ ಮೈದಾನದ ಗಣಪತಿ ದೀಪನ ಮುಖಾಂತರ ನಮ್ಮ ಧರ್ಮ ಚಿಂತನೆ, ನಮ್ಮ ಧಾರ್ಮಿಕ ನಂಬಿಕೆ, ನಮ್ಮ ಆಧ್ಯಾತ್ಮ ಚಿಂತನೆಗೆ ಪೂರಕವಾದ ಸಮಾಜನೇ ಒಂದು ಸಂಸ್ಕಾರಯುತವಾಯಿನ ಸಮಾಜ ನಿರ್ಮಾಣ ಮಲ್ಪುನಂಚಿತ್ತನ ಕಾರ್ಯಡು ಅಜಿತಣ್ಣನ ನೇತೃತ್ವಡು ಬಂಟ್ರ ಸಂಘ ಮಲ್ತೊಂದು ಐಕೆ ಹೃದಯಪೂರ್ವಕವಾಯಿನ ಚಿತ್ತನ ಅಭಿನಂದನೆ ಸಲ್ಲಿಸವೆ. ಇನ್ನು ವಿಶೇಷವಾದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಡು ಉಡುಪಿ ಬುಂಡ ದಕ್ಷಿಣ ಕನ್ನಡ ಜಿಲ್ಲೆಡು ಸುಮಾರು ಕೈತಲ್ 85 ಗಣಪತಿ ಉಂಟು. ಅಂದರೆ 85 ಗಣಪತಿ ಇಲ್ಲ ಭಾರಿ ವರ್ಷ 5 ವರ್ಷ ಆಯ್ನ ಉಂಟು 100 ವರ್ಷ ಆಯ್ನ ಉಂಟು. ಇಡೀ ಜಿಲ್ಲೆಡು ಒಂದು ಮಾದರಿ ಆಯ್ನ ನಮ್ಮ ಸಂಸ್ಕೃತಿಗೆ ಪೂರಕವಾದ ನಮ್ಮ ಹಿರಿಯಗಳ ಚಿಂತನೆಗೆ ಪೂರಕವಾದ ಬಾಲಗಂಗಾಧರ ತಿಲಕೇರಿ ಇಂಚಿನ ಕನಕಟ್ಟಿಯರ ಸ್ವಾತಂತ್ರ್ಯ ಸಂಗ್ರಾಮಗೂ ಜಾತಿ ಮತ ಪಂಥ ಪಂಗಡ ಪಕ್ಷ ಪಾರ್ಟಿ ಮೀರ್ದು ಒಂಜಾದ ದೇಶ ಕಟ್ಟುನ ಕಾರ್ಯ ಅವಡು ಪಂಪುನ ಚಿಂತನೆಡು ಗಣೇಶೋತ್ಸವವನ್ನು ಕೊಂದತ್ತೇರು ಪೂಣೆಡು. ಆ ಚಿಂತನೆಗೆ ಪೂರಕವಾದ ನಲಪುನಂಚಿತ್ತನ ಒಂಜಿ ಗಣಪತಿ ಹೋಗುವನು ಬಂದ ಬಂಟ್ರ ಸಂಘದ ಗಣಪತಿ ಎಂದು ಬಾರಿ ಹೆಮ್ಮೆಡು ಬನಲಿ. ಯಾಕಡೆ ಹೇಮನಾಥ್ ಶೆಟ್ರು ಸ್ವಾಗತ ಮಲ್ಪನ ಒಂದು ಉಲ್ಲೇಖ ಮಲ್ತೇರು. ದಕ್ಷಿಣ ಕನ್ನಡ ಜಿಲ್ಲೆಡು 85 ಗಣಪತಿ ಇತ್ತಿಂದಲ್ಲ, ನಮ್ಮ ಹಿರಿಯಗಳ ನಂಬಿಕೆದ ಪ್ರಕಾರ ಗಣಪತಿ ಒಂದೇ ಮೆರವಣಿಗೆ ಎಡಬಹುದು ಐತೆ ಎದುರು ಸುಮಾರು ವೇಷಲ್ಲಿ ತನ್ನ ಗಣಪತಿಯನ್ನು ತೂಪಣಕ್ಕೆ ಕಡಿಮೆ ಆಪುಣು ಅನ್ನ ನಮ್ಮ ಮಾತ ಏಕಾಗ್ರತೆ ಏರ್ನ ಮಿತ್ತಿ ಇಪ್ಪೋಡು ಗಣಪತಿನ ಮಿತ್ತಿ ಇಪ್ಪೋಡು ಗಣಪತಿನ ಮಿತ್ತಿ ಏಕಾಗ್ರತೆ ಇಪ್ಪೋಡು ಗಣಪತಿನ ಎದುರು ಗಣಪತಿ ಬುಂಡ ಬೇತೆ ಇರಲಿಪ್ಪಿರವಲ್ಲಿ ಅಂಜನ ಇದಕ್ಕೆ ಭಜನೆ ಬುಕ್ಕ ಬೆದಬೇತೆ ಭಾರತೀಯ ಸಂಸ್ಕೃತಿಯ ಮುಖಾಂತರ ಮೆರವಣಿಗೆ ಮಲ್ಪುಣಂಚಿತ್ತನ ಐತ ಮುಖಾಂತರ ನಮ್ಮ ಪರಂಪರೆಯನ್ನು ಒರಿಪುಣಂಚಿತ್ತನ ಒಂಜಿ ಗಣಪತಿ ಸಂಘನಿಕೇತನದ ನಾನೊಂಜಿ ಗಣಪತಿ ಬಂಟ್ರ ಸಂಘದ ಅಂದ್ ಭಾರಿ ಹೆಮ್ಮೆಡು ಬರಲಿ. ಇಂಚ ಒಂದು ಸಮಾಜಕ್ಕೆ ಒಂದು ಮಾರ್ಗದರ್ಶನ ಕೊರ್ಪುಣ, ಸಮಾಜದ ಜನಗಳಿಗೆ ಒಂದು ಸಂಸ್ಕಾರ ಧರ್ಮ ಚಿಂತನೆಯನ್ನು ಕೊರ್ಪುಣ, ಭಜನೆದ ಮುಖಾಂತರ ನಮ್ಮ ಹಿರಿಯಗಳ ನಂಬಿಕೆಗೆ ಪೂರಕವಾದ ನಡಪುನಂಚಿತ್ತನ ಆ ಗಣಪತಿನ ಆರಾಧನೆಯನ್ನು ನಮ್ಮ ಭಕ್ತಿದ ಸಂಕೇತ, ಆಡಂಬರದ ಸಂಕೇತ. ಬಂದ್ ಸಂಘದ ಏತ ಆಡಂಬರಲ್ಲ ಮಲ್ಪೋಲಿ, ಏತ ಮೆರವಣಿಗೆಲ್ಲ ಮಲ್ಪೋಲಿ, ಶೋಭಾಯಾತ್ರೆಗೆ ಏತ ಸುಪೊರ್ಲ ಕೊಂದರಲಿ ಅಂದ ಅವು ಪೂರ ಆಡಂಬರದ ಗಣಪತಿ ಆಪುಡು. ಭಕ್ತಿದ ಗಣಪತಿ ಆವುಡು ಪಂಪುನ ಭಕ್ತಿ ಸಂಕೇತವಾಯಿನಂಚಿತ್ತನ ಗಣಪತಿ ಇನ್ನು ಅಜಿತಣ್ಣನ ನೇತೃತ್ವದ ಒಂದು ಐಕೆ ಅಭಿನಂದನೆ ಸಲ್ಲಿಸವೆ. ಈ ಕಾರ್ಯಕ್ಕೆ ಶುಭ ಹಾರೈಸವೆ. ಭಾರಿ ಭಕ್ತಿ ದೀಪ ಬತ್ತಾದ ಈ ಶೋಭಾಯಾತ್ರೆಯನ್ನು ಇನ್ನೇಂಟಿ ಉದ್ಘಾಟನೆ ಮಾಡಿದ ಸುರುಕಾದ ಕುಡ್ಲದ ನಗರ ಭಾಗಡೆ ಒಂದು ವಿಶೇಷವೇನಂಚಿನ ಗಣಪತಿದ ಆರಾಧನೆ ಮಲ್ಪನ ಮುಖಾಂತರ ತುಳುನಾಡದ ಪೂರ ಬಂಧುಲೆಗೆ ಒಟ್ಟಾದ ಒಂಜಾದ ಗಣಪತಿ ಆರಾಧನೆ ಮಲ್ಪೋಡು ನಮ್ಮ ಪೂರ ಒಟ್ಟಾವುಡು ಒಂಜಾವುಡು ಒಂದು ಪನ್ಪುನಂಚಿನ ವಿಶೇಷವೇನಂಚಿನ ಚಿಂತನದ ಮುಖಾಂತರ ಈ ಒಂದು ಗಣೇಶೋತ್ಸವ ಭಾರಿ ಯಶಸ್ವಿಯಾದ ವಿಜೃಂಭಣೆಯ ಆಚರಣೆ ಆಗ್ತದೆ. ಮೂಜಿ ಜನತ ಈ ವಿಶೇಷ ಕಾರ್ಯಕ್ರಮದ ನಾನಾ ರೀತಿಯ ಹೋಮ ಹವನ ಇತ್ಯಾದಿ ಧಾರ್ಮಿಕ ಕಾರ್ಯಕ್ರಮ ಧಾರ್ಮಿಕ ಸಭೆ ಭಾರಿ ಮಲ್ಲ ಸಂಖ್ಯೆಡು ಭಗವದ್ಭಕ್ತರು ಬರ್ತದೆ. ಈ ಒಂದು ಕಾರಣಕ್ಕೆ ಗಣಪತಿಗೆ ಬೇರೆ ಬೇರೆ ರೀತಿಯ ಸೇವೆ ಮಲ್ಪನ ಮುಖಾಂತರ ಅಕ್ಕಲ ಮನಸ್ಸು ರೀತಿಯಂತೆ ಇಚ್ಛೆ ಪೂರ್ಣ ಆವಡು ಅಕ್ಕಲು ವಿಶೇಷವೇನಂಚಿನ ಪ್ರಾರ್ಥನೆ ಮಲ್ತಿನಂಚಿನ ಪ್ರಾರ್ಥನೆ ಯಶಸ್ವಿ ಆವಡು ಒಂದು ಪನ್ಪುನ ದೃಷ್ಟಿಡು ಭಾರಿ ಒಂದು ಅಭೂತಪೂರ್ವವಾದ ಇಂಚಿನ ಗಣಪತಿ ಉತ್ಸವ ಇನಿ ಆವೊಂದುಂಡು. ಯಾನು ಈ ಸಂದರ್ಭದ ಎಂಕ ಒಂಜಿ ಭಾರಿ ಖುಷಿದಾದ ಅಂದ ಕೇಂಡ ತುಳುನಾಡದ ಭಾರಿ ಒಂಜಿ ಮಲ್ಲ ಶಕ್ತಿಕೋರ್ನಂಚಿನ ಬಂಟ ಸಮುದಾಯದ ಗಣೇಶೋತ್ಸವ ಎನ್ನ ಕ್ಷೇತ್ರದ ಒಂದುಂಡು.
ದಕ್ಷಿಣ ಕನ್ನಡ ಉಪ್ಪು, ಕಾಸರಗೋಡು ಜಿಲ್ಲೆ ಉಪ್ಪು, ಉಡುಪಿ ಜಿಲ್ಲೆ ಉಪ್ಪು ಅಥವಾ ಬೇತೆ ಬೇತೆ ಜಿಲ್ಲೆಡು ಬಾರಿ ಕೊಡುಗೆ ಕೊಡೊಂದುಪ್ಪುನಂಚಿನ ಸಮಾಜ ಇನಿ ಆ ಸಮಾಜದ ಬಾರಿ ಮಲ್ಲ ಒಂಜಿ ನೇತೃತ್ವಡು ನಡಪುನಂಚಿನ ಗಣಪತಿ ಕುಟ್ಲ ನಗರ ಭಾಗಡು ನಡತೊಂದುಂಡು. ಕುಟ್ಲ ನಗರ ಭಾಗಡು ಬಾರಿ ವಿಜೃಂಭಣೆಡು ಬಾರಿ ಅಭೂತಪೂರ್ವನಂಚಿನ ಬಾರಿ ಮಲ್ಲ ಸಾಧನೆಡು ಇನಿ ಗಣಪತಿದ ಸೇವೆ ಬಾರಿ ಎಡ್ಡ ರೀತಿ ಆವೊಂದುಂಡು. ಅಂಚಾದ ಎಂಕ್ ಬಾರಿ ಖುಷಿ ಎನ್ನ ಸೇತೋಡು ನಡಪುನಂಚಿನ ಈ ಗಣಪತಿ ಕಾರ್ಯಕ್ರಮ ಐಕಾದಿ ಎಂಕಲ ಒಂಜಿ ವಿಶೇಷವೈನಂಚಿನ ಗೌರವ ಈ ಕಾರ್ಯಕ್ರಮದ ಭಾಗವಹಿಸಲು ಅವಕಾಶ ಕೊಡ್ತಾರೆ. ಐದ ಮುಖಾಂತರ ನಾನಾ ರೀತಿಯ ಈ ಒಂಜಿ ಕಾರ್ಯಕ್ರಮದ ವಿಶೇಷವೈನಂಚಿನ ಅವಕಾಶ ಸಾರ್ವಜನಿಕರಿಗೆ ಬಕ ಬಂಧುಲೆಗೆ ಐಟೊಂಜಿ ಭಾಗವಹಿಸುವಂಚಿನ ಅವಕಾಶ ಎಲ್ಲ ತಿಕ್ಕಿದ್ರು. ಪಾತೆರ್ನಾಗ ನಳಿನನ್ನೇ ಒಂಜಿ ಪಾತೆರ್ ಪಂಡೇರು ನಮ್ಮ ಏತ್ ಅದ್ದೂರೆಲ್ಲ ಮಲ್ಪೋಲಿ ಅಣ್ಣ ಪ್ರಾರಂಭದ ದಿನದ ವಾ ರೀತಿಯ ರೂಪುರೇಖೆಯನ್ನು ಪಾಡ್ದೇರು ಅವೇ ರೂಪುರೇಖೆಡು ಯಾನ್ ಅಜಿತ್ ಕನ್ನಡ ಕೇನ್ನಾಗ ಪಾತೆರೊಂದು ಪುನಗ ಪಂಡೇರಾರು ನೆಕ್ಕ ತುಂಬ ಮಸ್ತ್ ಭಜನಾ ಮಂಡಳಿ ನಮ್ಮ ಆ ಭಜನಾ ಮಂಡಳಿಗೆ ಸೇರ್ಪಡೆ ಮಲ್ತೊಂದುತ್ತ ಅಣ್ಣ ಈ ವರ್ಷ ಬರ್ಸ ಜಾಸ್ತಿ ತಿನ್ನಡು ಒಂಚೂರು ಭಜನಾ ಮಂಡಳಿ ಕಡಿಮೆ ಮಲ್ತದೆ. ಭಜನಾ ಮಂಡಳಿದ ಮುಖಾಂತರ ಭಜನದ ಮುಖಾಂತರನೇ ಆ ಗಣಪತಿಯ ವಿಶೇಷವೇನಂಚಿನ ವಿಸರ್ಜನೆ ಕಾರ್ಯಕ್ರಮ ಅವು ಇಡೀ ಭಾರತದ ಓಲಾಂಡಲ ಒಂಜಿ ನಂಗೆ ತುವೇರ ದಿಕ್ಕುನು ಅಂದು ಕೇಂದ್ರ ಅವು ಕೇವಲ ಬಂಟರ ಸಂಘದ ಈ ಗಣಪತಿ ಉತ್ಸವ ಮಾತ್ರ ತುವೇರ ದಿಕ್ಕುನು ಬೆದ ಕಡೆಟ್ ಆ ಬೆದ ಬೇತೆ ರೀತಿಯ ವಿಚಾರಣೆ ಕುರಿತು ಪಾಂಡ ಕೇವಲ ಭಜನೆ ಭಜನೆ ಅಂದು ಕೇಂದ್ರ ಭಜನೆ ಇತ್ತಿನ ಅಲ್ಪ ವಿಭಜನೆ ಇಜ್ಜಿ ಭಜನೆ ಇತ್ತಿನ ಭಾರಿ ಒಂಜಿ ವಿಶೇಷವಾದ ದೇವರನ್ನ ನಂಗೆ ಕೃಪಾ ಕಟಾಕ್ಷ ತಿಕ್ಕುನಂಚಿನ ಒಂಜಿ ಅವಕಾಶ ಮಲ್ತು ಕೊಡ್ತು. ಅಂಚಾತ ಬೇತೆ ಬೇತೆ ಜಿಲ್ಲೆದ ಭಜನಾ ತಂಡದ ಜೋಕುಲ ತಂಡ ಈ ಸಂದರ್ಭದ ಭಾಗವಹಿಸಿದರು. ಅಕ್ಲೆಗಳ ನನಾತಿ ಶಕ್ತಿ ಜಿಂಜಾವನಂಚಿನ ವೇದಿಕೆ ಕಾರ್ಯಕ್ರಮ ಈ ಒಂಜಿ ಸಂಘದ ಮುಖಾಂತರ ಗಣಪತಿಯ ಕಾರ್ಯಕ್ರಮದ ಮುಖಾಂತರ ಆತನು ಐಕಾದಿ ಎನ್ನ ಚೇತಡ ಸರಿ ಸುಮಾರು ಒಂಜಿ 5 ಅಜ್ಪ ಕಡೆಟ್ ಗಣಪತಿ ಆಪನು ಯಾನ ಸುರುತ್ತದೆ ಎಂಕ ಅಜಿತಣ್ಣೆ ಮುನ್ನ ಫೋನ್ ಮಾಡ್ತಾರೆ ಬರ್ಪರತ್ತ ನಂದು ಬಂಡೆ ಯಾನಂಜಿನ ಮಲ್ಪನು ಏನ ಸುರುತ ದಿನ ಶೋಭಾಯಾತ್ರೆ ಅದು ವಿಸರ್ಜನೆ ಓಲ್ಪಾಪು ನಾನೇ ಅಡೆ ಹೋಗ್ಪುನು. ಎರಡನೇ ದಿನ ಓಡೆ ವಿಸರ್ಜನೆ ಆಪು ಅಡೆ ಹೋಗ್ಪುನು. ಮೂರನೇ ದಿನ ಅಂಚನೆ ಪೂರ ಎಲ್ಲ ನಂಗೆ ಜನಪ್ರತಿನಿಧಿಗಳಿಗೆ ಮತ್ತೆ ಗಣಪತಿಗೆ ಪೋರಪ್ಪನ ಸಂದರ್ಭಗಳು ಯಾನು ಸುರುತ ದಿನ ಗೆಸ್ಟಾದಿತ್ತೆ ಹಣ ಅಕೇರೆ ದಿನ ಬೈದೆ ಹಣ ಒಟ್ಟಾರೆ ಬಾರಿ ಪ್ರೀತಿಡು ಬಾರಿ ಮೋಕೆಡು ಎನ್ನ ರಾಜಕೀಯದ ವ್ಯವಸ್ಥೆಗೆ ಇಂಕ ಬಾರಿ ಮಲ್ಲ ಶಕ್ತಿ ಕೊರ್ನಂಚಿನ ಸಮಾಜ ಯಾನು ಯಾಪಲ ನಿಕ್ಲಿಗೆ ಕೈ ಜೋಡಿಸೋ ತರ ತಗ್ಗಾದ ವಂದನೆ ಮಲ್ಪ ಎಂಕ ವಿಶೇಷವಾದ ಶಕ್ತಿ ಕೊರ್ನಿ ಎಂಕ ವಿಶೇಷವಾದ ಈ ಒಂಜಿ ಶಾಸಕಕ್ಕೆ ಸ್ಥಾನಮಾನ ಕೊರ್ನಂಚಿನ ಆ ಶಕ್ತಿ ಜಿಂಜಾವನಂಚಿನ ಸಮಾಜದ ಈ ಒಂಜಿ ಗಣೇಶೋತ್ಸವ ಯಾನು ಭಾಗವಹಿಸುವುದಿಲ್ಲ ಎಂಕ ಬಾರಿ ಮನಸ್ಸಿಗೆ ಖುಷಿ ಉಂಡು ನನ್ನ ದುಂಬುಗಳ ಒವೇ ಒಂಜಿ ಸಂದರ್ಭ ಪಡ ನಿಖಲ ಸಮಾಜದ ಪ್ರತಿ ಒಂಜಿ ಕಾರ್ಯಡ್ ಎನ್ನ ಪೂರ್ಣ ರೀತಿಯ ಕೊಡುಗೆ ಸಹಕಾರನ ಕೊರಪ ನನ್ನ ದುಂಬುಗಳ ಯಾನು ಪೂರ್ಣ ರೀತಿಯ ನಿಖಲ ಮಧ್ಯ ಉಲ್ಲ ಅಂದು ಪಣೊಂದುಂಚಿನ ಪಾತ್ರ ಪಣೊಂದು ಈ ವರ್ಷ ಬೇತೆ ಬೇತೆ ಗಣಪತಿ ಕಾರ್ಯಕ್ರಮ ಆಪುನಂಚಿನ ಸಂದರ್ಭಗಳು ನಂಗೆ ಬಾರಿ ತೊಂದರೆ ಎಂಜಿನ ಕೇಳ ಬಸ್ತ್ ಬರ್ಸ ಏನ ಮತ್ತೆ ಕಡೆ ಗಣಪತಿ ಪೋನಾಗ ಪೋಯಿ ವರ್ಷ ಒಂಜಿ ಗಣಪತಿ ಪೆಂಡಾಲ್ದ 7 ಜನ ಬೈದಿರು ಆ ವರ್ಷ ಈ ವರ್ಷ 6 ಜನ ಕಡಿಮೆ ಅದಕ್ಕೆ ಬರ್ಸ ಜಾಸ್ತಿ ಭಾರಿ ಅವು ಭಯಂಕರ ಬರ್ಸ ಆಂಡಲ 7 ಬರ್ಸ ಇತ್ತನಲ್ಲ ಮುಲ್ಪಚೂನಾಗ ಈ ಇಡೀ ಪೆಂಡಾಲ್ ಫುಲ್ ಆದುಂಡು 7 ಬರ್ಸ ಇತ್ತನಲ್ಲ ಬಂಟರ ಸಂಘದ ಈ ಒಂದು ಕಾರ್ಯಕ್ರಮಕ್ಕೆ ಈ ಪೆಂಡಾಲ್ ಫುಲ್ ಆತನಂದು ಕೇಂದ್ರ ಬಾರಿ ಖುಷಿ ಆಪುಂಡು ದೇವರನ ಮಿಕ್ತಿ ವಿಶೇಷವಾದ ಭಕ್ತಿ ದೈವದ ಮಿಕ್ತಿ ವಿಶೇಷವಾದ ನಂಚಿನ ಭಕ್ತಿ ಇದು ಉಪ್ಪು ನಂಚಿನ ಸಮಾಜ ಒಂದು ಈ ಸಂಕೇತ ನಮಗೆ ಗೊತ್ತಾಪುಂಡು ಒಂದು ಪನ್ನೊಂದು ಎಂಕ ವಿಶೇಷವಾದ ಅವಕಾಶ ಮಾಡ್ತು ಕೊಡ್ತಾರೆ ನಿಕ್ಲೆ ಪೂರೈಗಳ ಕೈ ಜೋಡಿಸಾರ ತರ ತಗ್ಗಾದ ವಂದನೆ ಬನೊಂದು ನನ್ನ ಜಾಸ್ತಿ ಪೊರ್ತು ಪಾತೆರಂದೆ ನನ್ನ ದುಮ್ಮಗು ಶೋಭಾಯಾತ್ರೆ ಪರಾರಮಾಯರ ಉಂಡು ನಿಕ್ಕಲ ಪೂರ ಈ ಶೋಭಾಯಾತ್ರೆಗೆ ಶುಭವಾಡು ಎಡ್ಡೆವಾಡು ನನ್ನ ದುಮ್ಮದ ದಿನಟ್ಲ ಇದೇ ರೀತಿಯ ವಿಜೃಂಭಣೆ ಆವಡ ಅಂದು ಪಣ್ಣದ ಗಣಪತಿ ಇಡಲ ಬಕ್ಕ ಹಿರಿಯ ಕಡೆ ಪ್ರಾರ್ಥನೆ ಮಾಡ್ತೊಂದು ಎನ್ನ ರಡ್ಡು ಪಾತ್ರೆ ಉಂಟವೆ ಧನ್ಯವಾದ. ಶೋಭಾಯಾತ್ರೆ ಭಜನಾ ತಂಡಕ್ಕೂ ಚಾಲನೆ ಕೊರ್ರೆಲ್ಲ ಚಿರಪರಿಚಿತೆ ಆತ್ಮೀಯ ಮಿತ್ರರಾಯನಂಚಿನ ಶ್ರೀಯುತ ಮಿಥುನ್ ರೈಕಲು ಶೇಷಾಸುರ ಸೂದನಂ ತ್ರಿಶೂಲಂ ಪಾರ್ಥನೋಬೀತೆ ಭದ್ರಕಾಳಿ ನಮಸ್ತುತೆ ಬಂಟರಯಾನೆ ನಾಡೋರ ಮಾತೃ ಸಂಘ ಶ್ರೀ ಸಿದ್ಧಿವಿನಾಯಕ ಪ್ರತಿಷ್ಠಾನ ಓಂಕಾರ ನಗರದ ವತಿರ್ದ ಆಯೋಜನೆ ಮಲ್ತಿನಂಚಿನ ಈ 19ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವದ ಈ ಮೂಜಿ ದಿನದ ಕಡೇತ ಸಭಾ ಕಾರ್ಯಕ್ರಮದ ಈ ತೂಕದ ವೇದಿಕೆಯನ್ನು ಅಲಂಕಾರ ಮಲ್ತಿನಂಚಿನ ನಮ್ಮ ಮಾತೃ ಸಂಘದ ಅಧ್ಯಕ್ಷರು ಸಾರ್ವಜನಿಕ ಗಣೇಶೋತ್ಸವ ಸಮಿತಿದ ಮಹಾಪೋಷಕರಾದ ನಮ್ಮ ಸಮುದಾಯವನ್ನು ಒಟ್ಟಿಗೂ ಸೇರ್ಪಾವನಂಚಿನ ಕೆಲಸ ಕಾರ್ಯ ಮಲ್ತೊಂದು ಸಮುದಾಯಕ್ಕೋಸ್ಕರ ಸರ್ವಸ್ವನೇ ಮುಡಿಪಾದಿತ್ತಿನಂಚಿನ ನಮ್ಮ ಮಾತೇರ್ನಲ ಪ್ರೀತಿ ಪಾತ್ರರಾಯನಂಚಿನ ಅಜಿತಣ್ಣನು ಈ ವೇದಿಕೆಯನ್ನು ಅಲಂಕಾರ ಮಲ್ತಿನಂಚಿನ
ಭಾರತೀಯ ಜನತಾ ಪಕ್ಷದ ಮಾಜಿ ರಾಜ್ಯಾಧ್ಯಕ್ಷರಾಯ ನಂಚಿನ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲರೇನು, ಮಂಗಳೂರು ನಗರ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಯ ನಂಚಿನ ಇಂಕಲ್ನ ಈ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಗೆ ಪ್ರತಿ ವರ್ಷ ಕ್ಲಬ್ದ ಸಮಯಕ್ಕೆ ಬರ್ತದೆ ಸಮುದಾಯದ ಋಣನು ಸಂಧಾನಂಚಿನ ಕೆಲಸ ಕಾರ್ಯ ಮಲ್ಪುನಂಚಿನ ವೇದವಾಸ್ ಕಾಮತ್ತೇರೇನು, ಅರುಣಣ್ಣನು, ಶಾಂತೇರೇನು, ಬಂಡಾರ್ಲೇನು, ಅಶೋಕಣ್ಣನು, ರತ್ನಾಕರಣ್ಣನು, ಚೌಟೇರೇನು, ವಿಜಯಣ್ಣನು, ಹೇಮನಾಥನನು, ಸತೀಶಣ್ಣನು, ರಾಮಮೋಹನ್ ರೈಕ್ಲೇನು, ತೀರ್ಥಚಾಡಿಡುಪ್ಪುನಂಚಿನ ನಮ್ಮ ಸಮುದಾಯದ ಸರ್ವ ಸದಸ್ಯರೇನು, ವಿಶೇಷವಾದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿದ ಪಿರೌಡ್ ಬೆಂತಿನಂಚಿನ ಅವು ಸುಮಾರು ಜನಕುಲು ತೆರೆಮೆರೆಟ್ಟ ಕೆಲಸ ಕಾರ್ಯ ಮಲ್ತೊಂದು ಇನ್ನಿತ್ತ ಈ ಯಶಸ್ಸು ಕಾರ್ಯಕ್ರಮಕ್ಕೆ ಕಾರಣಕರ್ತೆಯರಾಯನಂಚಿನ ಇನ್ನಿತ್ತ ಈ ಸಾರ್ವಜನಿಕ ಗಣೇಶೋತ್ಸವ ಸಮಿತಿದ ಮೂಜಿ ದಿನದ ಕಾರ್ಯಕ್ರಮ ಈ ಬರ್ಸ ಇತ್ತಿನಲ್ಲ ಒವೇ ರೀತಿಯ ತೊಂದರೆ ಆವಂದಿನ ಲೆಕ್ಕ, ಒವೇ ರೀತಿಯ ಅಡಚಣೆ ಆವಂದಿನ ಲೆಕ್ಕ, ಒವೇ ರೀತಿಯ ವಿಘ್ನಲು ಬರಂದಿನ ಲೆಕ್ಕ ಈ ಕಾರ್ಯಕ್ರಮ ಪೊರ್ಮುಡೆ ನಡಪಾದು ಕೊಡ್ತೀನಂಚಿನ ಬಹುಶಃ ಈ ಸಮಿತಿದ ಸದಸ್ಯರನ್ನಕುಲು ವಿಶೇಷವಾದ ಬಾಬಣ್ಣ ಆದುಪಾಡು, ಅಶ್ವತ್ಥಾಮಣ್ಯ ಆದುಪಾಡು, ಜಯಶೀಲ್ ಅಡ್ಯಂತ್ಯರ ಆದುಪಾಡು ಸರ್ವರೆಲ್ಲ ವಿಶೇಷವಾದ ಎತ್ಕೊಂಡು ಇನ್ನು ನಮ್ಮ ಈ ಸಾರ್ವಜನಿಕ ಗಣೇಶೋತ್ಸವ ಸಮಿತಿದ ಈ ಶೋಭಾಯಾತ್ರೆಗೆ ಮೆರುಗು ಕನೆಯರೆ ಬೈದಿನಂಚಿನ ಈ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆದ ಬೇತೆ ಬೇತೆ ಭಜನಾ ತಂಡಲು ಈ ಸಮುದಾಯ ನಮ್ಮ ಸಮುದಾಯದ ಮಿತ್ತು ಪ್ರೀತಿ ತೊಜುಪೊಂದು, ನಮ್ಮ ಸಮುದಾಯದ ಮಿತ್ತು ನಂಬಿಕೆ ತೊಜುಪೊಂದು, ನಮ್ಮ ಈ ಶೋಭಾಯಾತ್ರೆ ಅಖಿಲ ಶೋಭಾಯಾತ್ರೆ ಪಂಪುನಂಚಿನ ಮನೋಭಾವನೆಂದಿಯೊಂದು ನಮ್ಮ ಈ ಶೋಭಾಯಾತ್ರೆಗೆ ಮೆರುಗು ದಿಂಜಾಯರ ಬೈದಿನಂಚಿನ ಸರ್ವ ಭಜನಾ ತಂಡದಕ್ಲೆಗಳ ಮಾತೃ ಸಂಸ್ಥೆದ ಪರವಾಗಿ ವಿಶೇಷವಾಯನಂಚಿನ ಧನ್ಯವಾದ ಅಭಿನಂದನೆಗಳನ್ನು ಸಲ್ಲಿಸುವ ಒಂದು ಬಹುಶಃ ಅಜಿತಣ್ಣನ ನೇತೃತ್ವದ ನಮ್ಮ ಈ ಗಣೇಶೋತ್ಸವದ ಈ ಸಾರ್ವಜನಿಕ ಗಣೇಶೋತ್ಸವದ ಈ ಮಾತೃ ಸಂಘದ ಕಾರ್ಯಕ್ರಮ ಯಶಸ್ಸಿನ ಕಾರ್ಯಕ್ರಮ ಆತುಂಡು ಪಂಪುನಕ್ಕೆ ಸಂಶಯ ನೆಜ್ಜಿ ನಲಿನನ್ನೇ ಉದ್ಘಾಟನೆ ಮಲ್ಪುನಂಚಿನ ಪೊರ್ತುಡೆ ಬರ್ಸದ ಪನಿಬೂರ್ದುಂಡು ಬಹುಶಃ ಈ ಸಾರ್ವಜನಿಕ ಗಣೇಶೋತ್ಸವದ ಮೆರಗೆ ಜಾಸ್ತಿ ಮಲ್ಪರೆ ಭಜನಾ ತಂಡಲು ಬೈದ ದೇವರ ಸಂಪೂರ್ಣವಾಯನಂಚಿನ ಆಶೀರ್ವಾದ ಅನುಗ್ರಹ ಉಂಡು ಪಂಪುನೆಗೆ ಮುಲ್ ಸೇರ್ದಿನಂಚಿನ ಜನಸ್ತೋಮನೆ ಸಾಕ್ಷಿ ಪಂಪುನೆತ ಪಾತೆರನ್ ಪರೊಂದು ವಿಶೇಷವಾದ ಕೆಲವು ಸಂದರ್ಭಡ್ ಕೆಲವು ಸಂಸ್ಥೆದ ಕೆಲವು ವ್ಯಕ್ತಿಲ್ನ ಋಣನು ತೀರ್ಸಾಯರ ಮನುಷ್ಯಗ ಹುಜ್ಜಿಗೆ ಐಟ್ ಇನಿತ ದಿನಟ್ ಎಲ್ಲ ವೈಯಕ್ತಿಕ ಜೀವನಡ್ ಎಲ್ಲ ಜೀವನದಾದ್ಯಂತ ಉಪ್ಪುನಂಚಿನ ಮಲ್ಲ ಬಾರ ಮಲ್ಲ ಋಣನು ಸದಾಕಾಲ ಎಂಕಿ ಬಂಟ ಸಂಘಗೆ ತೀರ್ಸೇರ ಆ ಒಂದಿನಂಚಿನ ಋಣನೆಂಕು ನಿಕುಲು ಯಾನು ನಿಕುಲೆಂಕು ಬೂಟದಾರು ದಾಯಗ ಬಂಡ ಈ ಸತ್ತಿದ ಸಾರ್ವಜನಿಕ ಗಣೇಶೋತ್ಸವ ಸಮಿತಿದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಎನ್ನ ಪಪ್ಪ ಅಮ್ಮನ ಕೈಟು ಮಲ್ತಾರನ್ನ ಈ ಸಾರ್ವಜನಿಕ ಗಣೇಶೋತ್ಸವ ಸಮಿತಿದ ಸಮಾರೋಪ ಸಮಾರಂಭಕ್ಕೆ ಎಂಕ ಅವಕಾಶ ಕೊದ್ದು ಈ ನನ್ನ ಜೀವನಾದ್ಯಂತ ಈ ವೇದಿಕೆ ಈ ನಂಜಿನ ಸಂದರ್ಭ ನಮ್ಮವರ ಟಿಕ್ಕೆರ ಇಜ್ಜಿ ಪಂಪುನೆತ್ತ ಋಣವಿಯನ್ನ ಎಗತಮ್ಮಿತ್ತು ಬಾರನ ದಿಯೊಂದು ಎನ್ನ ಕಡೆತ ಉಸಿರುಪ್ಪುನ ಮುಟ್ಟಲ ನಮ್ಮ ಸಮುದಾಯದ ಹೆಗ್ಗಳಿಕೆಗೆ ನಮ್ಮ ಸಮುದಾಯದ ಯುವಜನಾಂಗದ ನಂಬಿಕೆಗೆ ಒಂದು ಕಿಂಚಿತ ದ್ರೋಹ ಬರಂದಿನ ಲೆಕ್ಕ ನಿಖಲ್ನೊಟ್ಟಿಗೆ ಗಟ್ಟಿಡೆ ಉಂಟದು ಒರಿಯನ ಮೆಗ್ಗನ ಲೆಕ್ಕ ಒರಿಯನ ಪಲಾಯನ ಲೆಕ್ಕ ಒರಿಯನ ಇಲ್ಲಗಾಯನ ಲೆಕ್ಕ ಗಟ್ಟಿಡೆ ಅಂತದ್ದು ನಿಖಲ್ನೊಟ್ಟಿಗೆ ಸದಾಕಾಲ ನಿಖಲ್ನೊಟ್ಟಿಗೆ ಒಳ್ಳೆ ಬಂದ್ಬಿಡುತ್ತ ಪಾತೆರನ್ನು ಪಣೊಂದು ಬಹುಶಃ ಅರ್ಥಪೂರ್ಣವಾಯನಂಚಿನ ಕಾರ್ಯಕ್ರಮ ನಮ್ಮ ಸಮುದಾಯದ ನನದ ಉಜ್ವಲ ಭವಿಷ್ಯಗೆ ಸನ್ಮಾನ ಮಲ್ಪುನಂಚಿನ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡ್ತಿದ್ದಾರೆ. ಅವು ಆಜು ವರ್ಷದ ಬಾಲೆರ್ದು ಬಟ್ಟಿನಂಚಿನ ನಮ್ಮ ರಾಷ್ಟ್ರೀಯ ಹಾಕಿ ತಂಡದ ಆಟಗಾರೆ, ನಮ್ಮ ರಾಷ್ಟ್ರ ಮಟ್ಟದ ಕಬಡ್ಡಿ ತಂಡದ ಆಟಗಾರರಿಗೆ ಸನ್ಮಾನ ಮಲ್ಪುನಂಚಿನ ಒಂದು ಪವಿತ್ರವಾಯನಂಚಿನ ವೇದಿಕೆ. ಬಂಟೇರ್ನ ಕುಲು ಎಂಚಿನ ಕುಲು ಬಂಡ ನಮ್ಮೆಟ್ಟು ಪ್ರತಿಭೆ ಇತ್ತಂಡ ಆ ಪ್ರತಿಭೆಯನ್ನು ಗುರುತಿಸುವಂಚಿನ ಕೆಲಸ ಕಾರ್ಯ, ಆ ಪ್ರತಿಭೆಗೆ ಪೋಷಣೆ ಮಲ್ಪುನಂಚಿನ ಕೆಲಸ ಕಾರ್ಯ ಮಲ್ಪುನಂಚಿನ ಒಂದು ಸಮುದಾಯ ಇತ್ತಂಡ ನಾವು ಬಂಟ ಸಮುದಾಯ ಅಂಚಾದುಪ್ಪುನಾಗ ಎನ್ನ ಮಾತೃ ಸಂಘದ ಅಧ್ಯಕ್ಷೆಡೆಯನ್ನು ಒಂದು ಮನವಿ ಎಂಚಿನ ಬಂಡ ಇಂಚಿನ ಸಾವಿರಾರು ಬೈಕ್ ರೈಡರ್ನ ಕುಲ್ಲೇರು, ಇಂಚಿನ ಸಾವಿರಾರು ಕಬಡ್ಡಿ ಆಟಗಾರರು ಉಳ್ಳೇರು, ಇಂಚಿನ ಸಾವಿರ ಹಾಕಿ ಆಟಗಾರರು ಉಳ್ಳೇರು. ಈ ಮಾತ ಆಟಗಾರರನ್ನ ಕುಲ್ಲ ಅಕರ ಶಿಖರನ್ನು ಮುಟ್ಟಿನ ಮುಟ್ಟ ಎಂಕಲ್ನ ಸಹಕಾರ, ಎಂಕಲ್ನ ಬೆಂಬಲ, ಎಂಕಲ್ನ ಪ್ರೋತ್ಸಾಹ ಅಕ್ಕಲೊಟ್ಟಿಗೆ ಗಟ್ಟಿಡೆ ಉಪ್ಪೋಡು ಪಂಪುನೆತ್ತ ಪಾತೆರನ್ನು ಪನೊಂದು ಬಹುಶಃ ಈ ಕಾರ್ಯಕ್ರಮದ ಅರ್ಥ
ಸಂಪೂರ್ಣವಾಯಿನಂಚಿನ ಕಾರ್ಯಕ್ರಮ ದಾಯಿಗೆ ಅನ್ಪಡೊಂದಿಲ್ಲ ಬಂಡ ಉದ್ಘಾಟನೆ ಕಾರ್ಯಕ್ರಮ ಆ ಒಂದು ಪುನಗ ತೀರ್ಥ ಚಾವಡಿ ಅಡ್ಡಿ ಜೋಕುಲು ಬಲ್ತೋಂಪೋದು ನಮ್ಮ ಪದವು ಮೇಗಿನ ಮನೆ ಉಮೇಶ್ ಅಣ್ಣನೆಲ್ಲ ಚಂದ್ರಾಸ್ ಅಣ್ಣನೆಲ್ಲ ರಡ್ಡಿ ಎಲ್ಲೇ ಜೋಕುಲು ಪೋದು ಕಾರ್ ಪತ್ತದು ಮಾತ್ರ ಕಾರ್ ಪತ್ತದು ಅವಳೊಂಜಿ ಧಾರ್ಮಿಕ ಅವಳೊಂಜಿ ನನದ ನಮ್ಮ ಯುವ ಪೀಳಿಗೆ ನಮ್ಮ ಸನಾತನ ಹಿಂದೂ ಧರ್ಮ ವಿಶೇಷವಾದ ನಮ್ಮ ಬಂಟ ಸಂಪ್ರದಾಯನ ಬುರ್ತಿಜಿ ಪಂಪುಡಕ್ಕೆ ಒಂದು ಉದಾಹರಣೆ ತಜಿಬಾದು ಗುರ್ತು ಅದಕ್ಕೋಸ್ಕರ ಖಂಡಿತವಾದ ಈ ಒಂದು ಸಂಪ್ರದಾಯ ಈ ಒಂದು ನಮ್ಮ ಪದ್ಧತಿ ಸದಾಕಾಲ ಒರಿಯೋಡು ಪಂಪುಡೆತ ಆಶಾಭಾವನೆದೊಟ್ಟಿಗೆ ನಮ್ಮ ಮಾತೆರೆಗಳ ಬಂಟೇರ್ ನಕ್ಲೆಗೆ ರಡ್ಡು ಕಡೆಟ್ಟು ಚೌತಿ ನಮಗೆ ರಡ್ಡಿ ಇಲ್ಲಿ ಒಂಜಿ ನಮ್ಮ ಸ್ವಂತ ಉಪ್ಪುನ ಇಲ್ಲಿ ಒಂಜಿ ಈ ನಮ್ಮ ಕುಟುಂಬದ ಇಲ್ಲಿ ನಮ್ಮ ಇಲ್ಲಾಡ್ ಮಲ್ಪುನಂಚಿನ ಚೌತಿ ನಮಗೆ ಏತ್ ಪಾವಿತ್ರತೆನ ಏತ್ ಮಹತ್ವನ ಆತೇ ಪಾವಿತ್ರತೆ ಪಿರಂಜಿ ಇಲ್ಲದ ಚೌತಿ ಇತ್ತನಾಡ ನಮ್ಮ ಈ ಸಾರ್ವಜನಿಕ ಗಣೇಶೋತ್ಸವ ಸಮಿತಿದ ಈ ಚೌತಿಯಿಂದ ಪಂಪುನೆತ ಪಾತೆರನ್ ಪಣಂದು ಬಹುಶಃ ಯಾನ್ ಈ ವರ್ಷ ಬಂಡ್ ಸಂಘದ ನಮ್ಮ ಈ ಕಾರ್ಯಕ್ರಮ ಕಡೆಕಾದ ಎನ್ನ ಮಿತ್ರನ ವಿಚಾರ ಒಂಜಿ ಪಾತೆರೋಡು ಪಂಪುನೆತ ಉಲ್ಲೇಖ ಮಲ್ತದೆ ಎನ್ನ ರಡ್ಡು ಪಾತೆರ ವಿರಾಮದ ಚುಕ್ಕಿ ಕೊರ್ಪೆ ನಮ್ಮ ದೋಸ್ತಿ ನಮ್ಮ ಮಿತ್ರೆ ನಮ್ಮ ಸಮುದಾಯದ ಯಾಯನಂಚಿನ ರಿಷಬ್ ಶೆಟ್ರ್ನ ಕಾಂತಾರ ಪಂಪುನಂಚಿನ ಪಿಕ್ಚರ್ ಬರೋಂದುಂಡು ನಮ್ಮ ಸಮುದಾಯಕ್ಕೆ ಮಾತ್ರ ನಮ್ಮ ಜಿಲ್ಲೆಗೆ ಒಂದು ಪೆರ್ಮೆದ ಯುವಕ್ಕೆ ದಯಗೆ ಬಂಡ ನಮ್ಮ ಜಿಲ್ಲೆದ ಪುದರನು ನಮ್ಮ ಸಮುದಾಯದ ಪುದರನು ನಮ್ಮ ಊರಿನ ಪುದರನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಮುಟ್ಟವನಂಚಿನ ಕೀರ್ತಿ ಏರಾಳ ಮಲ್ತಿತ್ತೇರ್ನ ಇನಿಂಚೆ ದಿನಕ್ಕೆ ಅವ್ರು ರಿಷಬ್ ಶೆಟ್ರ್ನ ಕಾಂತಾರ ಆಪುನಂಚಿನ ಸಂದರ್ಭ ಕೆಲವು ಅಪಸ್ವರಲು ಕೇಳೊಂದಿಲ್ಲ ಆ ಅಪಸ್ವರ ಇತ್ತಲ್ಲ ನಮ್ಮ ಸಮುದಾಯ ಗಟ್ಟಿದೆ ರಿಷಬ್ ಶೆಟ್ರ್ನೊಟ್ಟಿಗೆ ಅವ್ರನ್ನ ಕಾಂತಾರ ಸಿನಿಮಾ ತಂಡಗ ಆರ್ ಕೊಡ್ತೀನಂಚಿನ ಕೊಡುಗೆ ರಿಷಬ್ ಶೆಟ್ರ್ ಖಾಲಿ ಕಾಂತಾರ ಮಲ್ಪುನ ಮುಖಾಂತರ ಒಂದು ಸಿನಿಮಾ ಮಲ್ತಿನತ್ತು ಬೈಂದೂರು ಉಡುಪಿ ವಿಧಾನಸಭಾ ಕ್ಷೇತ್ರ ಅವು 140 ಕೋಟಿ ಪಿಕ್ಚರ್ದ ಬಜೆಟ್ ಆದಿತ್ತು ನಾಡ ಸರಿಸುಮಾರು 80 ಕೋಟಿ ರೂಪಾಯಿನು ಆ ಬೈಂದೂರು ವಿಧಾನಸಭಾ ಕ್ಷೇತ್ರದ ಜನಗಳಿಗೆ ಅಕಲ ಆರ್ಥಿಕ ಪರಿಸ್ಥಿತಿಯನ್ನು ಬಲಿಷ್ಠ ಮಲ್ಪೇರ ಅವನು ಖರ್ಚು ಮಲ್ತದೆ ಹೊರತು ಬೆಂಗಳೂರು ಹೋದ ಡೆಲ್ಲಿ ಹೋದ ಬೇತೆ ಗಟ್ಟಗೆ ಹೋದ ಕಾಂತಾರದ ಶೂಟಿಂಗ್ ಮಲ್ತಿನತ್ತು ನಮ್ಮ ಮಕ್ಕಳಿಗೆ ಉದ್ಯೋಗ ತಿಕ್ಕೋಡು ನಮ್ಮ ಮಕ್ಕಳು ಎಡ್ಡಾವೋಡು ನಮ್ಮ ಈ ತುಳುನಾಡಿನ ಸಂಸ್ಕೃತಿ ನಮ್ಮ ಈ ತುಳುನಾಡಿನ ದೈವಾರಾಧನೆ ಅಂತಾರಾಷ್ಟ್ರೀಯ ಮಟ್ಟಗೆ ಮುಟ್ಟಾವೋಡು ಪಂಪುಲೆತ್ತ ಒಂದು ದೂರಾಲೋಚನೆ ದಿಯೊಂದು ರಿಷಬ್ ಶೆಟ್ರಿ ಇಲ್ಲಿ ಬಾರಿ ಮಲ್ಲ ಪಜ್ಜೆಗೆ ಕೈ ಪಾಡ್ದೇರು ಅವ್ರನ್ನ ಪಜ್ಜೆದ ಈ ಕಡೆತ ದಿನಕ್ಕೆ ಬರೋದಿಲ್ಲ ಅಕ್ಟೋಬರ್ 2ಕ್ಕೆ ಅವ್ರನ್ನ ಪಿಕ್ಚರ್ದ ರಿಲೀಸ್ ಆವೊಂದುಂಡು ಆ ಪೊರ್ತುಡು ಒವೇ ಅಪಸ್ವರ ಬತ್ತನಲ್ಲ ನಮ್ಮ ಸಮುದಾಯ ಗಟ್ಟಿರೆ ರಿಷಬ್ ಶೆಟ್ರ್ನೊಟ್ಟಿಗೆ ಉಂತೋಡು ಪಂಪುಲೆತ್ತ ಪಾತೆರನ್ ಪನೊಂದು ಬೈದಿನಂಚಿನ ಭಜನಾ ತಂಡದ ಕುಲು ಜಿಲ್ಲೆದ ಬೇತೆ ಊರುಡ್ದು ವಿಶೇಷವೇತ ಬೇತೆ ಸಮುದಾಯ ಹಿಡ್ದು ನಮ್ಮ ಈ ಬಂಟ ಸಂಘದ ಶೋಭಾಯಾತ್ರೆಗೆ ಮೆರಗು ಗಣಯರಿಗೋಸ್ಕರ ನಿಖಲು ಬೈದಾರು ನಿಖಲ ಋಣನ್ ನಮ್ಮ ಸಮುದಾಯನ ದಾಯಗ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಡು ಮಾತೆರ್ಲ ಪ್ರೀತಿ ಮಲ್ಪೇರು ಬಂಡ ದಾಯಪನ ನಮ್ಮ ಮಾತ ಸಮುದಾಯಗಳ ಪಲಾಯನ ಲೆಕ್ಕ ಮೆಗ್ಗನ ಲೆಕ್ಕ ಅಕ್ಲ ಇಲ್ಲದಕ್ಕಲ ಲೆಕ್ಕ ನಮ್ಮ ಅಕ್ಲೆಡ ಸದಾಕಾಲ ಒಡನಾಟ ಡುಪ್ಪುವನ್ ಅಂಚಾದುಪ್ಪುನಾಗ ನಿಖಲ ಋಣನ ಸಂಧಾವನಂಚಿನ ಸಂದರ್ಭ ಸದಾಕಾಲ ಎಂಕಲ ಮಿತ್ತು ಉಂಡು ಪನ್ಪುನೆತ ಪಾತೆರನ್ ಪನೊಂದು ಬೈದಿನಂಚಿನ ಮಾತ ಭಜನಾ ತಂಡದ ಕಿಳಿಗಳ ಓವೇ ರೀತಿದ ತುಂಡು ಕೊರತೆ ಇತ್ತುನಾಂಡ ಇಲ್ಲದ ಏನ ಲೆಕ್ಕ ಎಂಕ್ಲೇನು ಮಾತ್ಮಲ್ಪೋರ್ ಪನ್ಪುನೆತ ಪಾತೆರನ್ ಪನೊಂದು ಎಂಕ್ ಪಾತೆರ ಅವಕಾಶ ಮಲ್ತುಕೊರ್ನಂಚಿನ ಸಾರ್ವಜನಿಕ ಗಣೇಶೋತ್ಸವ ಸಮಿತಿದ ಅಧ್ಯಕ್ಷರಿಗೆ ಸರ್ವ ಸದಸ್ಯರಿಗೆ ಮೂಲ್ ಸೇದಿನಂಚಿನ ನಮ್ಮ ಮಾತ ಸಮುದಾಯದ ಬಾಂಧವ್ಯರಿಗೆ ವಿಶೇಷವಾದ ಈ ಕಾರ್ಯಕ್ರಮಕ್ಕೆ ಎಡ್ಡ ಮಲ್ಪರ ಅವಕಾಶ ಮಲ್ತು ಕೊರ್ತಿನಂಚಿನ ಮಾತ ಇಲಾಖೆ ದಕ್ಕಲಿಲ್ಲ ಉಡಲ್ ದೀಂಜಿನಂಚಿನ ಸೋಲ್ಮೆನ್ ಸಂದ ಒಂದು ಎನ್ನ ರಡ್ಡು ಪಾತೆರಗೆ ವಿರಾಮದ ಚುಕ್ಕಿ ಕೊರ್ಪೆ ಜೈ ಎಂ ಜೈ ತುಳುನಾಡು ಅರುಣೋದಯ ರೈ ನಂಗೆ ಮಾತೆರೆಲ್ಲ ಗೊತ್ತು ಪಂದೆ ಅರುಣೋದಯ ರೈ ಬಿಳಿಯೂರು ಗೊತ್ತು ಪುತ್ತೂರುದಾರೆ ಮುಂಬೈದ ಮಹಾನಗರಡು ಐನ್ ವಿದ್ಯಾಸಂಸ್ಥೆಯನ್ನು ನಡಪಾದ ಸುಮಾರು 10,000 ವಿದ್ಯಾರ್ಥಿಗಳು ಮೇರ್ನ ಸಂಸ್ಥೆಯ ವಿದ್ಯಾರ್ಜನೆ ಮಲ್ತೊಂದುಲ್ಲರ ಪಂದ್ರೆ ಬಾರಿ ಹೆಮ್ಮೆ ಒಂದುಂಡು ಇನ್ನಿತ ಕಾರ್ಯಕ್ರಮಗಳನ್ನು ಲೆತ್ತಿನಕ್ಕೆ ಪ್ರೀತಿಪೂರ್ವಕ ಬೈದೇರೆ ಆಂಡ ಕುಲೊಂದಿನಲ್ತೆ ಆರು ನಮ್ಮ ಕಾರ್ಯಕ್ರಮ ಶುಭ ಹಾರೈಕೆ ಮಲ್ದೇರೆ ಅರೆಗೆ ಈ ಸಂದರ್ಭಡು ಯಾನು ಧನ್ಯವಾದನು ಪನೊಂದು ಇನಿ ನಮ್ಮ ಈ ಒಂಜಿ ಸಂದರ್ಭಡು ಒಂಜಿ ಸನ್ಮಾನ ದಿವೊಂದ ನಂಗೆ ಮಾತೆರೆಗಳು ಗೊತ್ತುಂಡು ಕರಿನ ಕೆಲವು ವರ್ಷದೊಂಚಿ ನಮ್ಮೊಟ್ಟಿಗೆ ಕೆಲಸ ಮಲ್ತದ ಎಂಗ್ಲಿಗೆ ಪೂರ ಮಾರ್ಗದರ್ಶನ ಮಲ್ತಿನಂಚಿನ ಶ್ರೀಯುತ ಜಯರಾಮ್ ಸಾಂತೆರೆಗೆ ದಾಯಿಗೆ ಸನ್ಮಾನ ಬಂದು ಮಸ್ತಿಯನ್ನ ಗೊತ್ತು ಪಂದ ಎಂಕ್ ಯಾನಾರೇನ ಇಲ್ಲಿನ ತೂದಾಯಿ ಒಕ್ಕ ಹಿಂಗೆನ್ನಡು ಸಾಧಾರಣ 35 ಕಿಲೋಮೀಟರ್ ದೂರ ಹೊಡೆದು ತನ್ನ ವಾಹನನು ಪತೊಂದು
ಎಲ್ಲೇ ಒಂಜಿ ಮೀಟಿಂಗ್ ಇತ್ತಂದಲ ಆ ಮೀಟಿಂಗ್ ಬತ್ತದ ಪಾಲ್ಗೊಳ್ಳುನಾರು ಸಾಂತೇರು. ಒಂಜಿ ಸಮಾಜದ ಬಗ್ಗೆ ಪ್ರೀತಿ, ಸಮಾಜದ ಬಗ್ಗೆ ಗೌರವ, ಒಂಜಿ ಸಮಾಜ ಸೇವೆ ಮಲ್ಪೋಡು ಪನ್ಪುನ ಈ ಇಳಿ ವಯಸ್ಸು ಆರ್ನ ಈ ಒಂದು ವಯಸ್ಸುಡ್ಲ ಆರು ಒಂಜಿ ಯುವಕಿಯರನ್ನು ನಾಚುನಂಚ ಕೆಲಸ ಮಲ್ಪುನಂಚಿನ ವ್ಯಕ್ತಿತ್ವ ಅರೆಗೆ ಒಂಜಿ ಗೌರವ ಮಲ್ಪೋಡು ಬಂದು ಇನಿ ಅರೆಗೆ ಒಂಜಿ ಸನ್ಮಾನ ದಿವಂದ ಆರ್ನ ಸನ್ಮಾನ ಪತ್ರನು ಆರ್ನ ವ್ಯಕ್ತಿ ಪರಿಚಯನು ಸದಾಶಿವ ಶೆಟ್ಟರು ವಾಚನ ಮಲ್ಪೋಡು ಬಂದು ಕೇನೊಂದಿಲ್ಲ. ನಮ್ಮ ಹಿರಿಯರು ಮಾರ್ಗದರ್ಶಕರು ಅಂಚನೆ ಎನ್ನ ಪ್ರೀತಿದ ಜಯರಾಮ್ ಶಾಂತರೇನು ಪರಿಚಯ ಮಲ್ಪಣೆ ಕೊಂಚ ಸೌಭಾಗ್ಯ ಅಂದು ನಾನು ಎನ್ನದೆ ಗಣಪತಿನ ಎದುರು ಉಂಟದಾರನ ಪರಿಚಯ ಮಲ್ಪಣ ನಿಜವಾದ್ಲು ಒಂಜಿ ಭಾರಿ ಒಂಜಿ ಮಲ್ಲ ಕೆಲಸ. ಜಯರಾಮ್ ಶಾಂತರು ಮಾಜಿ ಸಂಚಾಲಕರು ಬಂಟರಯಾನ ನಾಡವರ ಮಾತು ಸಂಘ ಮಂಗಳೂರು ತಾಲೂಕು ಸಮಿತಿ. ಕಾಸರಗೋಡು ಜಿಲ್ಲೆದ ಕಯ್ಯಾರು ಗ್ರಾಮದ ಬಂಟ ಮನೆತನ ಶ್ರೀ ಮಾರಪ್ಪ ಶಾಂತ ಬಂಟ್ವಾಳ ತಾಲೂಕು ಪ್ರಸಿದ್ಧ ಕುಳಾಲು ಮನೆತನದ ದೇವಕಿ ಶಾಂತರ್ನ 4 ಜೋಕ್ಲೇಟ್ ಮೂಜನೇ ಮಗೆ 1947 ಇಸವಿ ಮೇ 1 ತಾರೀಕು ಜನನ ಆತಂದಾರ್ನ. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಆರ ಕೇರಳ ಮಲ್ತದೆ, ಪದವಿ ಶಿಕ್ಷಣನು ಕರ್ನಾಟಕದ ಮಲ್ತೇರು. 5 ಪಕ್ಕ 1967 ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಡು ಕೆಲಸ ಸೇವೆಗೆ ಸೇರಿಯರು. 36 ವರ್ಷ ಆರ್ನ ಸೇವೆ ಈ ಆರೋಗ್ಯ ಇಲಾಖೆಗೆ ಸೇರಿದಂಡು. 5 ಪಕ್ಕ ನಿವೃತ್ತಿ ಆದಲ್ಲ 6 ಮನೆಪದೆ ಕುಳ್ಳುಜಿಯರು. 5 ಪಕ್ಕ ಸಾಲೇಡು ಗೌರವ ಅಧ್ಯಾಪಕರಾದಲ್ಲ ಕೆಲಸ ಮಾಡ್ತಿದ್ದೀರಿ. ಯಕ್ಷರಂಗಡ್ಲ ಜೋಕ್ಲಿಗೆ ಮಹತ್ವ ಟ್ರೈನಿಂಗ್ ಕೊರದು 6 ಒಂದು ಯಕ್ಷಗಾನ ಪಟುವಾದಲ್ಲ ಕೆಲಸ ಮಾಡ್ತೀರಿ. ಉಳ್ಳಾಲ ವಲಯದ ಸಂಘದ ಸ್ಥಾಪಕ ಅಧ್ಯಕ್ಷರಾದ ತೊಡ್ಡಲ್ ಮಹಾಬಲ್ ಶೆಟ್ಟರ್ ಮಲ್ತನ ಬಂಟರ ಸಂಘನು 1000 ರಡ್ಡೇಟ್ ರಿಜಿಸ್ಟ್ರೇಷನ್ ಮಲ್ತದು. 2,000 ಆಜಿಮುಟ್ಟ ನಡಪೈನ ಕೀರ್ತಿ ನಮ್ಮ ಪ್ರೀತಿಯ ಶಾಂತೇರಿಗುಂಡು. ಅಂಚನೆ ವಿದ್ಯಾರ್ಥಿಗಳಿಗೆ ಬೋರ್ಡ್ನ ಪ್ರತಿಭಾ ಪುರಸ್ಕಾರ, ವಿದ್ಯಾರ್ಥಿ ವೇತನ ಪಕ್ಕ ಆಗಲಿ IAS IPS ಬರ್ಪುನಂಚಿನ ಒಂಜಿ ಕೆಲಸ ಒಂದು ವಿದ್ಯಾನೇನ ಟ್ರೈನಿಂಗ್ನ ಆರು ಕೊರ್ಪದೇರು. ಬಂಟರೇನ ನಾಡವರ ಮಾತೃ ಸಂಘದ ಕಾರ್ಯಕಾರಿ ಸಮಿತಿದ ಆಯ್ಕೆಯಾದ ಮಂಗಳೂರು ತಾಲೂಕು ಸಮಿತಿ ಸಂಚಾಲಕರಾಗಿ ಸೇವೆ ಮಲ್ತದೇರು. ಈ ಅವಧಿಯಲ್ಲಿ ಮಂಗಳೂರು ತಾಲೂಕದ ಸುಮಾರು 150 ಗ್ರಾಮಗೂ ಸಮಿತಿ ರಚಿತ ಮಲ್ತದ್ದು. ಮಾತೃ ಸಂಘದ ಅಧ್ಯಕ್ಷರಾಯನ ಶ್ರೀಯುತ ಮಾಲಾಡಿ ಅಜಿತ್ ಕುಮಾರ್ ಐಗಳ ಮಾರ್ಗದರ್ಶನದಂತೆ ಮತ್ತೆ ಸುಮಾರು 1,000 ಮಂದಿ ಸ್ಥಳೀಯ ಸಂಸ್ಥೆಗಳಿಗೆ ಆಯ್ಕೆಯಾದ ಬಂಟ ಸಮಾಜದ ಬಂಧುಗಳನ್ನು ಸನ್ಮಾನಿಸುವ ಕಾರ್ಯವನ್ನು ಕೂಡ ಅವರು ಮಾಡಿದ್ದಾರೆ. ಬಂಧುಗಳೇ, ಡಾಕ್ಟರ್ ಆಶಾಜ್ಯೋತಿಯವರ ನೇತೃತ್ವದಲ್ಲಿ ಸಂಘಟಿಸಲಾದ ರಾಷ್ಟ್ರ ಮಟ್ಟದ ಶಕ್ತಿ ಎಂಬ ಅಮೋಘ ಕಾರ್ಯಕ್ರಮದ ಯಶಸ್ಸಿಗೂ ಇವರು ಶ್ರಮಿಸಿದ್ದಾರೆ. ತಾಲೂಕು ಚೇತನ ಮಕ್ಕಳಿಗೆ ಧನಸಹಾಯ, ವಿದ್ಯಾರ್ಥಿ ವೇತನ ಮುಂತಾದ ಕೆಲಸಗಳನ್ನು ಹಮ್ಮಿಕೊಂಡಿದ್ದಾರೆ. ಮೇರೆ ಬಂಟರ ಸಂಘದ ವತಿಯಿಂದ ಗುರಿಕೆರೆ ಆದ ಬೇತೆ ಬೇತೆ ವಿವಾಹ ಕಾರ್ಯಕ್ರಮಗಳ ಭಟ್ರನಾಕ್ಲಿ ಇದ್ದಂದೆ ಆ ಕೆಲಸವನ್ನು ಆರು ಮಲ್ತಿದ್ದೀರಿ. ಓವೇ ಒಂಜಿ ಸೇವಾ ಅತನ ಒಂಜಿ ಶುಲ್ಕದ ಆಚೆ ಇದ್ದಂದೆ ಮಲ್ತಿದ್ದೀರಿ. ಪ್ರಸ್ತುತ ಉಳ್ಳಾಲ ತಾಲೂಕದ ಬೋಳ್ಯಾರು ಗುತ್ತು ಮನೆಯಿಟ್ಟು ಪತ್ನಿ ಜಯಲಕ್ಷ್ಮಿ ಚೇ ಶಾಂತ, ಮಕ್ಕಳಾದ ಪವಿತ್ರ, ಪ್ರಕಾಶ್ ಪುಂಜ ಮತ್ತು ಪ್ರಸನ್ನ ಶಾಂತ ಹಾಗೂ 4 ಮೊಮ್ಮಕ್ಕಳೊಂದಿಗೆ ಸಂಸಾರ ನಡೆಸುತ್ತಿದ್ದಾರೆ. ಹಲವಾರು ದೇವಸ್ಥಾನಗಳ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿ ಸಂಚಾಲಕರಾಗಿ ಕಾರ್ಯನಿರ್ವಹಿಸುತ್ತಾರೆ. ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು ಆಗಿದ್ದಾರೆ. ಪ್ರಸ್ತುತ ಉಳ್ಳಾಲ ತಾಲೂಕು ಇನೋಳಿ ಪದವು ಸಾರ್ವಜನಿಕ ಗಣೇಶ ಸಮಿತಿಯ ಅಧ್ಯಕ್ಷರಾಗಿ ಕಳೆದ 29 ವರ್ಷದಿಂದ ಕಾರ್ಯನಿರ್ವಹಿಸುತ್ತಾರೆ. ಮಾತ್ರವಲ್ಲದೆ ಈಗ ಜಾಗತಿಕ ಬಂಟ ಪ್ರತಿಷ್ಠಾನ ಸದಸ್ಯರಾಗಿ, ಬಂಟರ ಸಂಘಗಳ ಜಾಗತಿಕ ಒಕ್ಕೂಟ ಸದಸ್ಯರಾಗಿ, ಜಿಲ್ಲಾ ರೆಡ್ ಕ್ರಾಸ್ ಸಂಸ್ಥೆಯ ಅಧ್ಯಕ್ಷರಾಗಿ ಹಾಗೂ ಲಯನ್ಸ್ ಕ್ಲಬ್ಬಿನ ಮಾಜಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತದೆ. ಧನ್ಯವಾದ. ಬರಡು ರಾಷ್ಟ್ರೀಯ ಮಟ್ಟದ ಕಬಡ್ಡಿ ಪಟು ಸುಶಾಂತ್ ಶೆಟ್ಟಿ ದೈದಿರ ಮೇರ್ನ ಪರಿಚಯ ಪತ್ರನು ರವೀಂದ್ರ ರೈ ಬರ್ತದೆ. ಶ್ರೀ ಸುಶಾಂತ್ ಶೆಟ್ಟಿ ಇವರು ಬೆಳ್ತಂಗಡಿ ತಾಲೂಕಿನ ಪಡಂಗಡಿಯಲ್ಲಿ ಶ್ರೀ ಸುಂದರ್ ಶೆಟ್ಟಿ ಹಾಗೂ ಸುರೇಖಾ ದಂಪತಿಯ ಮಗನಾಗಿ ದಿನಾಂಕ 4/1/1999 ಜನಿಸಿದರು. ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಪಡಂಗಡಿಯಲ್ಲಿ ಪಡೆದು ನಂತರ ತನ್ನ ವ್ಯಾಸಂಗವನ್ನು ವೇಣೂರಿನ ಪದವಿ ಪೂರ್ವ ಕಾಲೇಜಿನಲ್ಲಿ ಮುಂದುವರಿಸಿ ಪದವಿ ಶಿಕ್ಷಣವನ್ನು ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಲ್ಲಿ ಪಡೆದರು. ಶಾಲಾ ದಿನಗಳಲ್ಲಿಯೇ ಭವಿಷ್ಯದ ಕಬಡ್ಡಿ ಆಟಗಾರನಾಗುವ ಭರವಸೆಯನ್ನು ಮೂಡಿಸಿದ ಇವರು ಕಾಲೇಜು ತಂಡದಲ್ಲಿ ಪ್ರಮುಖ ಆಟಗಾರರಾಗಿ ಗುರುತಿಸಿಕೊಂಡವರು. 2021-22ರಲ್ಲಿ ಮಂಗಳೂರು ಯೂನಿವರ್ಸಿಟಿ ತಂಡವನ್ನು ಪ್ರತಿನಿಧಿಸಿ ದಕ್ಷಿಣ ವಲಯ ಅಂತರ್ ವಿಶ್ವವಿದ್ಯಾಲಯ ಕಬಡ್ಡಿ ಪಂದ್ಯಾವಳಿಯಲ್ಲಿ 3ನೇ ಸ್ಥಾನ ಹಾಗೂ ಹರಿಯಾಣದಲ್ಲಿ
2021-22ರಲ್ಲಿ ನಡೆದ ಇಂಟರ್ ಯೂನಿವರ್ಸಿಟಿ ಕಬಡ್ಡಿ ಟೂರ್ನಿಯಲ್ಲಿ ಭಾಗವಹಿಸುವಿಕೆ. 2022-23ರಲ್ಲಿ ಹರಿಯಾಣದಲ್ಲಿ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಕಬಡ್ಡಿ ಟೂರ್ನಿಯಲ್ಲಿ ಭಾಗವಹಿಸಿ ಉತ್ತಮ ಡಿಫೆಂಡರ್ ಪ್ರಶಸ್ತಿ ಹಾಗೂ ಬೆಂಗಳೂರಿನಲ್ಲಿ ನಡೆದ ದಕ್ಷಿಣ ವಲಯ ಅಂತರ್ ವಿಶ್ವವಿದ್ಯಾಲಯ ಕಬಡ್ಡಿ ಟೂರ್ನಿಯಲ್ಲಿ ಬೆಳ್ಳಿ ಪದಕ. 2023-24ರಲ್ಲಿ ಕಾಕಿನಾಡದಲ್ಲಿ ನಡೆದ ದಕ್ಷಿಣ ವಲಯ ಕಬಡ್ಡಿ ಟೂರ್ನಿಯಲ್ಲಿ ಮಂಗಳೂರು ವಿವಿಗೆ ಬೆಳ್ಳಿ ಪದಕ ಮತ್ತು ಉಡುಪಿಯಲ್ಲಿ ನಡೆದ ಕಬಡ್ಡಿ ಟೂರ್ನಿಯಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದ ಕಪ್ತಾನ್ ಆಗಿ ತಂಡಕ್ಕೆ ಚಿನ್ನದ ಪದಕ ಹಾಗೂ ನಂತರದ ದಿನಗಳಲ್ಲಿ ಅದೇ ವರ್ಷ ಖೇಲೋ ಇಂಡಿಯಾ ಪಂದ್ಯದಲ್ಲಿ ಅಸ್ಸಾಮಿನ ಗುವಾಹಟಿಯಲ್ಲಿ ಯೂನಿವರ್ಸಿಟಿ ಪಂದ್ಯಾಟಗಳಲ್ಲಿ ಭಾಗವಹಿಸಿ ಮತ್ತೆ ಚಿನ್ನದ ಪದಕ. 2024-25ರಲ್ಲಿ ರಾಜಸ್ಥಾನದಲ್ಲಿ ನಡೆದ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಟೂರ್ನಿಯಲ್ಲಿ ಭಾಗವಹಿಸಿ ಉತ್ತಮ ಪ್ರದರ್ಶನ. 2025ರಲ್ಲಿ ಸೀನಿಯರ್ ನ್ಯಾಷನಲ್ ಕಬಡ್ಡಿ ಟೂರ್ನಿಯಲ್ಲಿ ಭಾಗವಹಿಸುವ ಅವಕಾಶ ಇವರಿಗೆ ದೊರೆತು ಉತ್ತಮ ಪ್ರದರ್ಶನಗಳನ್ನು ನೀಡಿದ್ದಾರೆ. ಪ್ರೊ ಕಬಡ್ಡಿ ಪಂದ್ಯಾಟದಲ್ಲಿ ಭಾಗವಹಿಸುವ ಅವಕಾಶದ ನಿರೀಕ್ಷೆಯಲ್ಲಿ ಇವರಿದ್ದು ಉದಯೋನ್ಮುಖ ಆಟಗಾರರಿಗೆ ತರಬೇತಿ ನೀಡುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಾವು ಆರಾಧಿಸುತ್ತಿರುವ ಸಿದ್ಧಿನಾಯಕನು ಇವರ ಎಲ್ಲ ಕನಸುಗಳನ್ನು ನನಸು ಮಾಡಿ ತಮ್ಮ ಸಾಧನೆಯ ಹಾದಿಯಲ್ಲಿ ಮುಂದುವರಿಯುವಂತೆ ಅನುಗ್ರಹಿಸಲಿ ಎಂದು ಹಾರೈಸುತ್ತೇವೆ. ವಂದನೆಗಳು. ಅಡಪ್ಪ ಹಾಕಿ ಪಟ್ಟು ಧೈರ್ಯದ ವೇದಿಕೆಗೆ ಬರೋಡು ಪಂದಕ್ಕೆ ವಿನಂತಿ ಮಾಡ್ತಂದಲ್ಲ. ಆತ್ಮಿ ಜೆ ಅಡಪ್ಪ. ಆತ್ಮಿ ಜೆ ಅಡಪ, ಪುತ್ತಿಲ ಗ್ರಾಮ, ಬೆಳ್ತಂಗಡಿ ತಾಲೂಕು, ಶ್ರೀಯುತ ಜಗನ್ನಾಥ್ ಅಡಪ ಹಾಗೂ ಪೇಜಾವರ ಮಂಗಳೂರು ಶ್ರೀಮತಿ ಭವ್ಯ ಅಡಪರವರ ಮಗಳು ಕುಮಾರಿ ಆತ್ಮಿ ಜೆ ಅಡಪ ಇವರು ಹೈದರಾಬಾದ್ನಲ್ಲಿ ನಡೆದ 32ನೇ ರೀಜನಲ್ ಹಾಕಿ ಮೀಟ್ನಲ್ಲಿ ವಿಜೇತರಾಗಿ ಉತ್ತರ ಪ್ರದೇಶ್ ಲಕ್ನೋನಲ್ಲಿ ನಡೆದ ನ್ಯಾಷನಲ್ ಹಾಕಿ ಟೂರ್ನಮೆಂಟ್ನಲ್ಲಿ ಭಾಗವಹಿಸಿ SGFI ಹಾಕಿ ಟೀಮಿಗೆ ಆಯ್ಕೆಯಾಗಿ 2024ರಲ್ಲಿ ಕೊಡಗಿನಲ್ಲಿ ನಡೆದ 67ನೇ ನ್ಯಾಷನಲ್ ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ ಹಾಕಿಯಲ್ಲಿ ಹುಡುಗಿಯರ 17ರ ವಿಭಾಗದಲ್ಲಿ ನವೋದಯ ವಿದ್ಯಾಲಯ ಸಮಿತಿಯನ್ನು ಪ್ರತಿನಿಧಿಸಿದ್ದಾರೆ. ಹಾಕಿ ಮಾತ್ರವಲ್ಲದೆ ಹ್ಯಾಂಡ್ಬಾಲ್, ಟೇಬಲ್ ಟೆನ್ನಿಸ್, ಚೆಸ್ ಮುಂತಾದ ಆಟದಲ್ಲಿ ತಮ್ಮನ್ನು ತಾನು ತೊಡಗಿಸಿದ್ದಾರೆ. ಚೆಸ್ ಆಟದಲ್ಲಿ ನವೋದಯ ವಿದ್ಯಾಲಯ ಸಮಿತಿಯನ್ನು ಪ್ರತಿನಿಧಿಯಾಗಿ ಕ್ಲಸ್ಟರ್, ರೀಜನಲ್ ಹಾಗೂ ನ್ಯಾಷನಲ್ ಮಟ್ಟದಲ್ಲಿ ಭಾಗವಹಿಸಿ ಪ್ರಶಸ್ತಿ ಪಡೆದಿದ್ದಾರೆ. ಇವರು ಇಂಗ್ಲಿಷ್, ಕನ್ನಡ ಪ್ರಬಂಧ ಸ್ಪರ್ಧೆ, ಭಾಷಣ ಸ್ಪರ್ಧೆ, ಕವನ ವಾಚನ ಸ್ಪರ್ಧೆ, ಕ್ವಿಜ್ಗಳಲ್ಲಿಯೂ ಭಾಗವಹಿಸುತ್ತಾರೆ. ಕಾರ್ಯಕ್ರಮ ನಿರೂಪಣೆಯಲ್ಲಿಯೂ ಆಸಕ್ತಿ ಹೊಂದಿದ್ದಾರೆ. NCC A ಗ್ರೇಡ್ ಪ್ರಮಾಣ ಪತ್ರ ಪಡೆದಿದ್ದು ಭರತನಾಟ್ಯ ಜೂನಿಯರ್ ಗ್ರೇಡ್ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳಲ್ಲಿ ಉತ್ತೀರ್ಣರಾದು ಸೀನಿಯರ್ ಗ್ರೇಡ್ ಪರೀಕ್ಷೆಗೆ ತಯಾರಿ ಮಾಡುತ್ತಿದ್ದಾರೆ. ಪ್ರಸ್ತುತ ಇವರು CFAL ಕಾಲೇಜಿನಲ್ಲಿ PCMB ವಿಜ್ಞಾನ ವಿದ್ಯಾರ್ಥಿಯಾಗಿ ವ್ಯಾಸಂಗ ಮಾಡುತ್ತಿದ್ದಾರೆ. ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಎನ್ನುವುದೇ ನಮ್ಮೆಲ್ಲರ ಹಾರೈಕೆ. ಮಾತಿರ್ಲ ಕೈ ಚಪ್ಪಾಲೆ ತಟ್ಟುನ ಮುಖಾಂತರ ಗೌರವಿಸಿದ ನಮ್ಮ ದೇಶಕ್ಕೂ ನಮ್ಮ ರಾಷ್ಟ್ರಗೂ ನನಾತ್ ಕೀರ್ತಿ ಕಂಪನಂಚಿನ ಕೆಲಸ ಮುಖಲಿಗೆ ಆವಡು ನಮ್ಮನಂಚಿನ ಮಹಾಗಣಪತಿ ದೇವಿರು ನನಾತ್ ಮುಖಲಿಗೆ ಅವಕಾಶ ಒದಗಿಸದು ಐಟು ವಿಜೇತರ ಅವರು ಬಂದು ಪನೊಂದು ಮಾತಿರ್ಲ ಶುಭ ಹಾರೈಕೆ ಮನ್ಪಡು ಬಂದು ವಿನಂತಿ ಮಲ್ತೊಂದುಲ್ಲೆ. ಡರ್ಟ್ ರೇಸ್ ಮರಣಿ ವಿಜೇತರಾಯಿನಂಚಿನ ಶ್ರೀಯುತ ಸುರಾಗ್ ಎಸ್ ರೈ ದಯದೀದವರ ವೇದಿಕೆಗೆ ಬರ್ತದ ಅಭಿನಂದನೆ ಸ್ವೀಕರಿಸೋಡು. ಆಜಿ ವರ್ಷದ ಪಾಲೆ ಸುರಾಗ್ ಎಸ್ ರೈ.
ಅನುರಾಗ್ ಎಸ್ ರೈಗೆ ನನ್ನ ದುಂಬುದು ನಮ್ಮೊಟ್ಟಿಗೂ ಈ ಬೈದಿನಂಚಿನ ಸುಮಾರು 55 ಜಾಸ್ತಿ ಭಜನಾ ತಂಡ ಈ ನಮ್ಮ ಶೋಭಾಯಾತ್ರೆಗೆ ಭಾಗವಹಿಸಿರಬೈದಂಡು ಸಂತೋಷ್ ಶೆಟ್ಟಿ ಶೆಡ್ಡೆ ಗುರುಪುರ ಬಂಟರ ಸಂಘದ ಅಧ್ಯಕ್ಷರ್ಲಂದು ಸಂತೋಷ್ ಶೆಟ್ಟಿ ಬತ್ತದ ಭಜನಾ ತಂಡದ ಪೂರ ಮಾಹಿತಿನ ಕೊರದು ಅರೇನಕ್ಕೆ ಚಾಲನೆ ಕೊರಪುರಂಚಿನ ಕೆಲಸ ಸಂತೋಷ್ ಶೆಟ್ಟಿ ಶೆಡ್ಡೆ ಮಲ್ಪುರ ಬಂದು ವಿನಂತಿನ ಇರುವಂತಹ ಎಲ್ಲ ಮಹಾನ್ಯರಿಗೂ ನಮಸ್ಕರಿಸುತ್ತಾ ಓಂಕಾರ ನಗರದ ಸಿದ್ಧಿವಿನಾಯಕನ ಈ ಸುಂದರ ದರ್ಬಾರಿನಲ್ಲಿ ಜಗತ್ತನ್ನೇ ತನ್ನಡೆಗೆ ಆಕರ್ಷಿಸುವಂತೆ ಮುಗ್ಧತೆಯ ಮಗುವೊಂದು ಸಾಕ್ಷಾತ್ ದೇವತಾ ರೂಪಿಯಾಗಿ ಆನೆಮುಗದ ಪರಮಾತ್ಮ ಸಾಕ್ಷಾತ್ಕಾರಗೊಂಡು ಭಕ್ತಿಭಾವದ ನಮ್ಮೆರಡು ಕಣ್ಣುಗಳಿಂದ ಭಾವನಾತ್ಮಕ ಸ್ಪರ್ಶವನ್ನು ಕೊಟ್ಟು ಮನದ ನೋವೆಲ್ಲ ಮಾಸಿ ದೂರವಾಗಿ ನಿಂತ ಈ ಕ್ಷಣ ನಿಜಕ್ಕೂ ಮೈ ರೋಮಾಂಚನದ ಅದ್ಭುತ ಗಳಿಗೆ ಪ್ರತಿಷ್ಠಾಪನೆಗೊಂಡ ಗಳಿಗೆಯಿಂದ ಸಾಂಪ್ರದಾಯಿಕ ವೈದಿಕ ಸಾಹಿತ್ಯ ಸಾಂಸ್ಕೃತಿಕ ಸಾಮಾಜಿಕ ಹೀಗೆ ಹಲವಾರು ಹೆಗ್ಗೆಗಳ ಮೂಲಕ ನಮ್ಮೆಲ್ಲರ ಒಡಲಿನ ಭಕ್ತಿಯ ಸಿಂಚನವನ್ನು ತನ್ನ ಒಡಲಿಗೆ ಗ್ರಹಿಸಿಕೊಂಡ ಪರಮಾತ್ಮ ಮರಳಿ ಮಾಯೆಯ ತನ್ನ ರೂಪವನ್ನು ಆಸ್ವಾದಿಸಲು ಹೊರಟು ನಿಂತ ಈ ಕ್ಷಣಕ್ಕೆ ನಾವು ನೀವೆಲ್ಲ ಶರಣಾಗಿ ನಿಂತ ಭಕ್ತರು. ನಾನು ನನ್ನಿಂದಾದುದು ಏನಿಲ್ಲ ಎಂಬುದು ನಿಜ ಧ್ಯೇಯದೊಂದಿಗೆ ಕರಮುಗಿದು ನಾವು ಬೇಡುವುದು ಇಷ್ಟೇ. ಹೇ ಸಿದ್ಧಿವಿನಾಯಕ, ನೀ ಜೊತೆಯಿರೆ, ಗಾಳಿಯ ಸ್ಪರ್ಶದಂತೆ ಜೀವನ ಉತ್ಸಾಹದ ಸಿಂಧು, ನಮ್ಮ ಬಾಳ ಸೌಂದರ್ಯಕ್ಕೆ ನೀ ಅಮೃತ ಬಿಂದು. ಇಂತಹ ಧರ್ಮ ಸತ್ಸಂಗಕ್ಕೆ ಸಾಕ್ಷಿಯಾಗಿ ವಿಸರ್ಜನಾ ಪೂಜೆಯ ಬಳಿಕ ಭವ್ಯ ಮೆರವಣಿಗೆಯ ಸಂಚಾರ ಹೊರಟು ನಿಂತ ಈ ಸಂಜೆಯ ಶುಭ ಗಳಿಗೆಯಲ್ಲಿ ಬೀದಿ ಬೀದಿಯಲ್ಲಿ ಮೆರೆಯುತ್ತಿಲ್ಲಿದೆ ಭಕ್ತಿ ವಾತ್ಸಲ್ಯದ ವತ್ಸಲಾಸಿರಿ. ಹರಿಯದಾಸರಂತೆ ಸಿದ್ಧಿವಿನಾಯಕನ ಭಕ್ತಿಯ ಸುಗಿಪು, ನಾವೆಲ್ಲ ನಿನ್ನ ಹಿಂದೆ, ನೀ ನಿನ್ನವರ ಹಿಂದೆ ಎಂಬಂತೆ ಸಂಭ್ರಮಿಸುವ ಈ ಗಳಿಗೆ ನಮ್ಮ ಬದುಕಿನ ಅದ್ಭುತ ಕ್ಷಣ. ಕೇವಲ ಸಿದ್ಧಿವಿನಾಯಕನ ನಾಮಸ್ಮರಣೆಯ ನಮ್ಮ ಮೂಲ ಮಂತ್ರ ಎಂಬಂತೆ ಕೇವಲ ಭಕ್ತಿಯ ಕರೆಗೆ ಓಗೊಟ್ಟು ಬಂದು ಸೇರಿರುವ ಎಲ್ಲ ಭಜನಾ ತಂಡಗಳು, ಭಜಕರು ಮತ್ತು ವ್ಯವಸ್ಥಾಪಕ ಬಂಧುಗಳಿಗೆ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಮ್ಮ ಅಧ್ಯಕ್ಷರಾದ ಶ್ರೀ ಮಾಲಾಡಿ ಅಜಿತ್ ಕುಮಾರ್ ರೈಯವರ ಆಶಯವೂ ಇದೆ. ಭಕ್ತಿ ಪ್ರಧಾನವಾಗಿ ನಾವೆಲ್ಲ ಏಕಾಗ್ರವಾಗಿ ಒಗ್ಗಟ್ಟಾಗಿ ತನ್ಮಯರಾಗಿ ಸಾಗಿ ಈ ಉತ್ಸವವನ್ನು ಸಮಾಪನಗೊಳಿಸಬೇಕೆನ್ನುವುದೇ ಅವರ ಆಶಯ. ಧ್ಯೇಯದ ಫಲ ಇಂದಿನ ಈ ವ್ಯವಸ್ಥೆ. ಮಲಗಿ ಹಾಡಿದರೆ ಭಗವಂತ ಕುಳಿತು ಕೇಳುತ್ತಾನೆ, ಕುಳಿತು ಹಾಡುವ ಭಜನೆಯನ್ನು ನಿಂತು ಕೇಳುತ್ತಾನೆ, ನಿಂತು ಹಾಡುವ ಭಜನೆಯನ್ನು ಆತ ಕುಣಿದು ಕೇಳುತ್ತಾನೆ, ಕುಣಿದು ಹಾಡುವ ಭಜನೆಗೆ ಸಾಕ್ಷಾತ್ ಒಲಿದು ಬರುತ್ತಾನೆ. ಇದು ನಮ್ಮ ಸನಾತನ ನಂಬಿಕೆ. ಇಂದು ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ನಾವು ನೀವೆಲ್ಲ ಕುಣಿತ ಭಜನೆಯ ಮುಖಾಂತರ ಚಾಲನೆಯನ್ನು ನೀಡಲಿದ್ದೇವೆ. ಈಗ ಆಗಮಿಸಿದ ತಂಡಗಳ ಪ್ರಮುಖರು ವೇದಿಕೆಯ ಮೇಲೆ ಬಂದು ಶ್ರೀ ಭಗವದ್ಧ್ವಜವನ್ನು ಸ್ವೀಕರಿಸಿ ಭಜನೆಯ ಪುಣ್ಯ ಕಾರ್ಯಕ್ರಮಕ್ಕೆ ಕೈ ಜೋಡಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಾ, ಎಲ್ಲ ಭಜನಾ ಮಂಡಳಿಗಳು, ಎಲ್ಲ ಭಜನಾ ಮಂಡಳಿ, ಒಂದೊಂದು ಭಜನಾ ಮಂಡಳಿಯ ಹೆಸರನ್ನು ನಾವು ಸೂಚಿಸುತ್ತೇವೆ. ಆ ಭಜನಾ ಮಂಡಳಿ ಎಲ್ಲ ಒಂದೊಂದು ತಂಡದ ಪ್ರಮುಖರು ಬಂದು ಭಗವದ್ಧ್ವಜವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಮ್ರಪೂರ್ವಕವಾಗಿ ಪ್ರಾರ್ಥಿಸುತ್ತೇನೆ. ನಾಟಿಕೊಂಬು ಆದರ್ಶ ಮಹಿಳಾ ಭಜನಾ ಮಂಡಳಿ ಅಳಪೆ, ಕಲ್ಲಡೆಯಲ್ಲಿ ಸದಾಶಿವ ದೇವಸ್ಥಾನ ಭಜನಾ ಮಂಡಳಿ ಬೊಂಡಂತಿಲ, ಶ್ರೀರಾಮ ಭಜನಾ ಮಂಡಳಿ ಕೆಂಗೇರು, ಸ್ಫೂರ್ತಿ ಮಹಿಳಾ ಭಜನಾ ಮಂಡಳಿ ಜಗದಂಬಿಕಾ ಭಜನಾ ಮಂಡಳಿ ದಡ್ಡಲ್ಕಾಡು, ನಾರಾಯಣ ಗುರು ಸೇವಾನಗರ ಗುರುನಗರ, ನಾರಾಯಣ ಗುರು ಸೇವಾನಗರ, ಶ್ರೀ ರಾಮಕೃಷ್ಣ ಭಜನಾ ಮಂಡಳಿ ಮಲ್ಲೂರು, ಶ್ರೀ ಹರಿಭಜನಾ ಮಂಡಳಿ ವಿಕಾಸನಗರ, ಶ್ರೀ ರಾಜರಾಜೇಶ್ವರಿ ಭಜನಾ ಮಂಡಳಿ ಪೊಳಲಿ, ಅಗಸ್ತೇಶ್ವರ ಕುಣಿತಾ ಭಜನಾ ಮಂಡಳಿ ಕಲ್ಕುಟ, ಮಹಾಮಾಯಿ ಭಜನಾ ಮಂಡಳಿ ಮೊಂಡಾಲ, ಶ್ರೀಕೃಷ್ಣ ಭಜನಾ ಮಂಡಳಿ ಪನೋಲಿ ಬೈಲು, ಶಾಲೆ ವಿಶ್ವನಾಥ ಮಹಾಗಣಪತಿ ಭಜನಾ ಮಂಡಳಿ, ಜಗನ್ನಾಥ ಭಜನಾ ಮಂಡಳಿ ಕಾಜಿಲ, ಶ್ರೀ ಮಾತಾ ಭಜನಾ ಮಂಡಳಿ ನೂಯಿ ಅಡ್ಡೂರು, ತುಳುನಾಡ ಬನ್ಸ್ ಕುಡ್ಲ, ಶ್ರೀ ಕೃಷ್ಣ ಮಿತ್ರ ಭಜನಾ ಮಂಡಳಿ ಗುರುಪುರ, ಶ್ರೀ ವೀರಾಂಜನೇಯ ವ್ಯಾಯಾಮ ಶಾಲೆ ಭಜನಾ ಮಂಡಳಿ ಕರಾಜೆ,
ಶ್ರೀಕೃಷ್ಣ ಶಿಶು ಮಂದಿರ, ಶ್ರೀ ಕಾಲಭೈರವ ಮಂಜುನಾಥೇಶ್ವರ, ಶ್ರೀ ಮಲ್ಲಿಕಾರ್ಜುನ ಭಜನಾ ಮಂಡಳಿ ಸ್ವಾಮಿಲ ಪದವು, ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿ ಬಜ್ಪೆ, ಮಹಾಲಿಂಗೇಶ್ವರ ಭಜನಾ ಮಂಡಳಿ ಪದಮನೆ, ಶ್ರೀರಾಮ ಯಕ್ಷಮಿತ್ರ ಭಜನಾ ಮಂಡಳಿ ಓಮದ ಪದವು, ಬ್ರಹ್ಮಶ್ರೀ ನಾರಾಯಣ ಗುರು ಭಜನಾ ಮಂಡಳಿ ಕೆಲ್ತೋಡಿ, ರಕ್ತೇಶ್ವರಿ ನಾಗಬ್ರಹ್ಮ ಭಜನಾ ಮಂಡಳಿ ಪೇರ್ಲಗುರಿ, ಶ್ರೀ ದುರ್ಗಾ ಕುಣಿತಾ ಭಜನಾ ಮಂಡಳಿ ಉಳ್ಳಾಲ, ಧರ್ಮಶಾಸ್ತ್ರ ಸನ್ನಿಧಿ ಕೂನೂರು, ಬ್ರಹ್ಮಶ್ರೀ ನಾರಾಯಣ ಗುರು ಮಹಿಳಾ ಭಜನಾ ಮಂಡಳಿ ಮೇರಿಯಲು, ಬ್ರಹ್ಮಶ್ರೀ ನಾರಾಯಣ ಸೇವಾ ಸಂಘ ಮೇರಿಯಲು, ಶ್ರೀದೇವಿ ಭಜನಾ ಮಂದಿರ ಮೂಡುಶೆಡ್ಡೆ, ಶ್ರೀ ಅಯ್ಯಪ್ಪ ಭಜನಾ ಮಂಡಳಿ ದೈವಾಲಗುಡ್ಡೆ, ಬಂಟರ ಸಂಘ ಉಳ್ಳಾಲ, ಯುವ ಬ್ರಿಗೇಡ್ ತೆಂಜಾರು, ಧರ್ಮ ಶಿಕ್ಷಣ ಭಜನಾ ತರಬೇತಿ ತಂಡ ತೆಂಜಾರು, ತುಳುವೆರ ಕೂಟ ಕುಣಿತಾ ಭಜನಾ ಶಕ್ತಿನಗರ, ಭಾರ್ಗವಿ ಕುಣಿತಾ ಭಜನಾ ತಂಡ ಮೊಗವೀರ ಪಟ್ಲ ಉಳ್ಳಾಲ, ಶ್ರೀರಾಮ ಭಜನಾ ಮಕ್ಕಳ ಕುಣಿತಾ ಭಜನಾ ಮಂಡಳಿ ಕೈಕಂಬ ದಯಮಾಡಿ ಯಾರಾದರೂ ಭಗವದ್ಧ್ವಜ ತೆಗೆದುಕೊಳ್ಳಿಕ್ಕೆ ಇದ್ದವರು ಬಂದು ವೇದಿಕೆಯಿಂದ ಭಗವದ್ಧ್ವಜ ತೆಗೆದುಕೊಳ್ಬೇಕು. ನಂತರ ನಾವು ನಮಸ್ಕಾರ. 26ನೇ ತಾರೀಕಿಗೆ ಶುರುವಾದ ಇನಿ ಮುಟ್ಟ ಮೂಲು ಮೂಜರ ದಿನತ್ತ ಪರ್ಯಂತ ನಡೆತದಿನಂಚಿನ ಈ ವೈಭವದ ಒಂಜಿ ಗಣೇಶೋತ್ಸವ ಬಂಟರೆಯಾನೆ ನಾಡವರ ಮಾತೃಸಂಘ, ಶ್ರೀ ಸಿದ್ಧಿವಿನಾಯಕ ಪ್ರತಿಷ್ಠಾನ, ಅಂಚನೆ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಇಂಚಿನ ಒಂದು ಕೆಲಸ ಓಡುಂದಾಂಡ ನೆಕ್ ಸಹಸ್ರ ಸಹಸ್ರ ಮನಕುಲು ಸಹಸ್ರ ಸಹಸ್ರ ಕೈಕುಲು ನೆಕ್ ಒಟ್ಟು ಸೇರಿದೇರು ಅಂಚಾದ ಇತ್ತನೆ ತಡಾತಿ ನೀಡಿದಾರ ಯಾನು ದೇವರನ ಆಶೀರ್ವಾದ ನಿಖಲ್ನ ಮಿತ್ತು ಪೂರ ಬೇಡೊಂದು ಪೂರ ಜನಕ್ಲ ಈ ಕಾರ್ಯಕ್ರಮ ಯಶಸ್ವಿ ಆಯರೆ ಸುರೂತ ಗಳಿಗೆಡ್ದು ಇನಿ ಮುಟ್ಟ ಇತ್ತೆ ಮುಟ್ಟ ಯಶಸ್ವಿ ಆಯರೆ ಕಾರಣ ಆತಿನ ಪ್ರತಿ ಒಂಜಿ ಜನಕ್ಲ ಯಾನು ಸೊಲೈತದ ಸೊಲ್ಮೆ ಸಂದ ಒಂದಿಲ್ಲ. ನಮಸ್ಕಾರ.